ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ದೀಕ್ಷೆಯ ತರಗತಿಗಳಿಗೆ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. श्री श्री राधा गोविंद की जय. श्री श्री गौरनिताय की जय. श्रील प्रभुपाद की जय. हरे कृष्ण हरे कृष्ण. ಇಂದು ಗುರು ಮಹಾರಾಜರ ಮಹಿಮೆಗಳು ಈ ವಿಷಯವಾಗಿ ನಿನ್ನೆ ಭದ್ರ ಬಲರಾಮ ಪ್ರಭುಜಿಯವರು ಹೇಳಿದ ಎಲ್ಲ ಅವರ ವಿಚಾರಗಳನ್ನು ನಾನು ಕನ್ನಡದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡುತ್ತೇನೆ. ಇದನ್ನು ಹೇಳಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ಆದರೂ ಪ್ರಯತ್ನ ಮಾಡುತ್ತೇನೆ. ಭಕ್ತರು ಆಧ್ಯಾತ್ಮದಲ್ಲಿ ತೊಡಗಿದ್ದಾಗ ಅವರು ಆಧ್ಯಾತ್ಮ ಜೀವನದಲ್ಲಿ ಮುಂದುವರಿಯಬೇಕು ಎಂದು ಇಚ್ಛಿಸುತ್ತಾರೆ, ಎಲ್ಲ ಭಕ್ತರು ಕೂಡ. ಇಲ್ಲಿ ಶ್ರೀಲ ಪ್ರಭುಪಾದರು ಕೃಷ್ಣ ಪ್ರಜ್ಞೆಯನ್ನ, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯನ್ನ ಕೃಷ್ಣ ವಿಜ್ಞಾನ ಎಂದು ಹೇಳಿದ್ದಾರೆ. ಕೆಲವರು ಭಕ್ತಿಯೋಗವನ್ನು ಸೆಂಟಿಮೆಂಟಲ್ ಅಥವಾ ಭಾವನಾತ್ಮಕ ಎಂದು ಹೇಳ್ತಾರೆ. ಆದರೆ ಭಕ್ತಿಯೋಗ ಭಾವನಾತ್ಮಕ ಅಲ್ಲ, ಸೆಂಟಿಮೆಂಟ್ ಅಲ್ಲ. ಭಕ್ತಿಯೋಗ ಬಹಳ ಚಟುವಟಿಕೆಗಳಿಂದ ಅದು ಕೂಡಿದ್ದಾಗಿದೆ. ಹಾಗಾಗಿ ಇಲ್ಲಿ ಭಕ್ತ ಭಾವನಾತ್ಮಕ ಅಲ್ಲ. ಆಧ್ಯಾತ್ಮಿಕ ಜೀವನ ಅಂತಂದ್ರೆ ಅದು ಕೂಡ ವೈಜ್ಞಾನಿಕವೇ. ಈ ಭೌತಿಕ ವಿಜ್ಞಾನದಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ಪ್ರಗತಿ ಉಂಟಾಗುತ್ತದೆ. ಆದರೆ ಆಧ್ಯಾತ್ಮಿಕದಲ್ಲಿ ಅದು ಹಾಗಲ್ಲ, ಅದು ಬೇರೆಯೇ. ಅಂದರೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಅಂದರೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆಯ ವಿಜ್ಞಾನದಲ್ಲಿ ಬೆಳವಣಿಗೆ ಅಂದರೆ, ಆಧ್ಯಾತ್ಮಿಕದಲ್ಲಿ ಮುಂದುವರಿಯುವುದು ಅಂದರೆ ನಮ್ಮ ಪ್ರಜ್ಞೆಯಲ್ಲಿ ಬೆಳವಣಿಗೆ. ಅಂದರೆ ನಮ್ಮ ಪ್ರಜ್ಞೆಯನ್ನು ನಾವು ಪರಿಶುದ್ಧಗೊಳಿಸಬೇಕಾಗಿದ್ದು ಎಂದರ್ಥ. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಎಲ್ಲರಲ್ಲೂ ಕೃಷ್ಣ ಪ್ರಜ್ಞೆ ಇದೆ, ಆದರೆ ಅದು ಸುಪ್ತವಾಗಿದೆ. ಅದನ್ನ ನಾವು ಸಚೇತನವಾಗಿ ಮಾಡಬೇಕು. ನಾವು ದೇವರಲ್ಲ, ನಾವು ದೇವರಾಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾರಾದರೂ ತಾವು ದೇವರು ಅಂತ ಹೇಳಿಕೊಂಡರೆ ಅವರು ದೇವರಲ್ಲ. ಹಾಗಾದ್ರೆ ದೇವರಿಗೆ ನಮಗೆ ಏನು ಸಂಬಂಧ? ದೇವರು ಅಂದರೆ ನಾವು ಗುಣದಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ದೇವರ ಹಾಗೆ, ಆದರೆ ಪರಿಮಾಣದಲ್ಲಿ ಅಲ್ಲ. ಪರಿಮಾಣದಲ್ಲಿ ನಾವು ಅಣು, ಭಗವಂತ ವಿಭು. ನಾವು ಶಾಲಾ ಕಾಲೇಜುಗಳಲ್ಲಿ ಕಲಿತು ಒಂದು ಭೌತಿಕ
ಒಂದು ಡಿಗ್ರಿ ಪದವಿಯನ್ನು ನಾವು ಪಡೆದುಕೊಳ್ತೇವೆ. ಆಧ್ಯಾತ್ಮದಲ್ಲಿಯೂ ಅದೇ ತರಹ ಪ್ರೊಸೀಸ್ ಇದೆ. ಇಲ್ಲಿ ದೀಕ್ಷೆ ಅಂದರೆ ಅದು ಕೇವಲ ಫಾರ್ಮಾಲಿಟಿ ಅಲ್ಲ. ದೀಕ್ಷೆ ಅಂದರೆ ಆಧ್ಯಾತ್ಮದ ಜೀವನಕ್ಕೆ ಬದ್ಧನಾಗಿರುವುದು, ಅಂದ್ರೆ ಆಧ್ಯಾತ್ಮಿಕ ಚಟುವಟಿಕೆಗಳ ಆರಂಭ. ದೀಕ್ಷೆ ಅಂದ್ರೆ ನಾವು ದೀಕ್ಷೆಯನ್ನು ತೆಗೆದುಕೊಂಡು ಅಂದ್ರೆ ಅದು ಮುಗಿಯುವುದಿಲ್ಲ. ದೀಕ್ಷೆ ಅದು ಪ್ರಾರಂಭ. ಹಾಗಾಗಿ ಇಲ್ಲಿ ದೀಕ್ಷೆ ಅಂದ್ರೆ ನಾವು ಗುರುವಿನ ಹಾಗೂ ಪರಂಪರೆ ಮೂಲಕ ಗುರುವಿನ ಇಚ್ಛೆ ಅದು ಭಗವಂತನ ಇಚ್ಛೆ ಆಗಿದೆ. ಗುರುವಿನ ಇಚ್ಛೆ ಬೇರೆ ಬೇರೆ ಅಂತ ಇರುವುದಿಲ್ಲ. ಗುರುವಿಗೆ ತನ್ನದೇ ಆದ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ. ಹಾಗಿದ್ದರೆ ಒಮ್ಮೆ ಇದ್ದರೆ ಅದು ತಪ್ಪಾಗುತ್ತದೆ. ಹಾಗಾದ್ರೆ ದೀಕ್ಷೆ ಅಂದ್ರೆ ಏನು? ದೀಕ್ಷೆ ಅಂದ್ರೆ ಗುರುವಿಗೆ ಶರಣಾಗುವುದು. ಗುರುವಿಗೆ ಶರಣಾಗುವುದು ಎಂದರೆ ಹೇಗೆ? ನಾನು ಶರಣಾಗಿದ್ದೇನೆ ಗುರುವಿಗೆ ಅಂತ ಬಾಯಲ್ಲಿ ಹೇಳುವುದು ಅಷ್ಟೇ ಅಲ್ಲ. ಗುರುವಿಗೆ ಶರಣಾಗತಿ ಅಂದ್ರೆ ಗುರು ಹೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳುವುದು ಮತ್ತು ಅವರು ಹೇಳಿದ್ದನ್ನೆಲ್ಲ ಪಾಲಿಸುವುದು. ಇಲ್ಲಿ ದೀಕ್ಷೆ ಅಂತಂದ್ರೆ ನಮ್ಮ ಸ್ವತಂತ್ರವನ್ನು ಮತ್ತು ಇಚ್ಛೆಯನ್ನು ಬಿಟ್ಟು ಕೊಡುವುದು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಅನೇಕ ಭೌತಿಕ ಇಚ್ಛೆಗಳು ಇರುತ್ತವೆ. ನಾವು ಈ ಒಂದು ಸ್ವತಂತ್ರವನ್ನು ನಾವು ಬಿಟ್ಟು ಕೊಟ್ಟಾಗ ದೀಕ್ಷೆಗೆ ನಾವು ಮೆಂಟಲಿ ರೆಡಿ ಆಗುತ್ತೇವೆ, ಮಾನಸಿಕವಾಗಿ ನಾವು ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ದೀಕ್ಷೆ ಅಂದ್ರೆ ಫ್ಯಾಷನ್ ಅಲ್ಲ. ನಾವು ಗುರುವನ್ನು ಫ್ಯಾಷನ್ಗಾಗಿ ಸ್ವೀಕರಿಸುವುದಲ್ಲ. ಅದನ್ನ ಚಕ್ಕುದಾನ್ ದಿಲೋಜಯಿ ಜನ್ಮೆ ಜನ್ಮೆ ಪ್ರಭು ಸೇಯಿ ಅಂದ್ರೆ ನಮಗೆ ಪಾರಲೌಕಿಕ ದೃಷ್ಟಿ ಆ ಗುರು ಕೊಡ್ತಾನೆ ಮತ್ತು ಈ ಗುರುವು ನಮ್ಮ ಜನ್ಮ ಜನ್ಮಾಂತರದ ಪ್ರಭು. ಹಾಗಾಗಿ ಗುರುವು ಸಾಮಾನ್ಯ ಮನುಷ್ಯ ಅಲ್ಲ. ಗುರುವಿನ ಮುಂದೆ ನಾವು ಏನೇನೂ ಅಲ್ಲ. ನಾವು ತುಂಬಾ ಚಿಕ್ಕ, ತುಂಬಾ ಅಂದ್ರೆ ತುಂಬಾ ಚಿಕ್ಕದು ನಮ್ಮದು, ವೆರಿ ವೆರಿ ಮೈನ್ಯೂಟ್. ಆದರೆ ನಮಗೇನಿರುತ್ತೆ ಅಂದ್ರೆ ಅಹಂಕಾರ ಇರುತ್ತೆ. ಸೊ ಹಾಗಾಗಿ ನಾನು ಅಂತವ, ನಾನು ಇಂಥವ, ಹೀಗೆಲ್ಲ ಇರುತ್ತೆ. ನಮ್ಮ ಮೂಡು ಶರಣಾಗತಿ ಇರಬಹುದು, ಆದರೆ ಹಾಗಿದ್ದಾಗೂ ಕೂಡ ನಮ್ಗೆ ಇಂತಹ ಫೀಲಿಂಗ್ಗಳು ಬರ್ತಾ ಇರುತ್ತೆ, ಭಾವನೆಗಳು ಬರುತ್ತಾ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ದೀಕ್ಷೆ ತೆಗೆದುಕೊಂಡಾಗ ನಮ್ಮ ಬಗೆಗಿನ ಎಲ್ಲ ಐಡಿಯಾಸ್ಗಳನ್ನ ಬಿಟ್ಟು ಬಿಡಬೇಕಾಗತ್ತೆ. ನಮ್ಮ ಸ್ವಾತಂತ್ರ್ಯ ಹೋಗುತ್ತದೆ. ಸೊ ದೀಕ್ಷೆಯ ನಂತರ ನಮಗೆ ಇರ್ತಕ್ಕಂಥ ಉಪಾಧಿ ಅಂದರೆ ನಾನು ಗುರುವಿನ ಶಿಷ್ಯ, ಅಂದ್ರೆ ಸರ್ವೆಂಟ್ ಆಫ್ ದ ಸರ್ವೆಂಟ್ಸ್. ಹಾಗಾಗಿ ಅದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ನಾವು ದೀಕ್ಷೆಯನ್ನು ತೆಗೆದುಕೊಂಡ ನಮ್ಮ ಸ್ವತಂತ್ರ ಹೋಗುತ್ತೆ. ಹಾಗಂತ ನಾವು ಯಾವಾಗ ಗುರುವನ್ನು ಗುರು ಅಂತ ಕರೀತಾರೆ ಅಂದ್ರೆ ಯಾವಾಗ ಗುರುವಾಗುತ್ತಾನೆ, ಯಾವಾಗ ಆ ಗುರುವಿಗೆ ಅವನದೇ ಗುರು ಇರುತ್ತಾನೆ ಮತ್ತು ಅವನು ಒಳ್ಳೆಯ ಶಿಷ್ಯನಾಗಿರುತ್ತಾನೆ, ಆಗ ಅವನು ಪರಂಪರೆಯ ಗುರು ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಶ್ರೀಲಾ ಪ್ರಭುಪಾದರು ಹೇಳ್ತಾರೆ, ಒಬ್ಬ ಪ್ರೊಫೆಸರ್ ಇಲ್ಲದೆ ಹೋದ್ರೆ ಅವನು ಪ್ರೊಫೆಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಟೀಚರ್ ಇಲ್ಲದೆ ಇದ್ರೆ ಅವನು ಟೀಚರ್ ಅಲ್ಲ, ಅವನು ಅಥವಾ ಅವಳು ಟೀಚರ್ ಅಲ್ಲ, ಬರೇ ಚೀಟರ್ ಅಷ್ಟೇ. ಹಾಗಾಗಿ ನಾವು ಇನ್ನೊಂದು ವಿಚಾರ ತಿಳ್ಕೋಬೇಕು, ನಾವು ಶಿಷ್ಯತ್ವವನ್ನು ಏಕೆ ಸ್ವೀಕರಿಸುತ್ತೇವೆ? ಈ ಶಿಷ್ಯತ್ವವನ್ನು ಸ್ವೀಕರಿಸುವ ಮೂಲಕ ನಾವು ಗುರು ಪರಂಪರೆಗೆ ಸೇರಲ್ಪಡುತ್ತೇವೆ ಮತ್ತು ಸಂಪ್ರದಾಯದ ಮೂಲಕ ಈ ಕೃಷ್ಣನಿಗೆ ನಾವು ಕನೆಕ್ಟ್ ಆಗ್ತೇವೆ. ಅಂದ್ರೆ ಕೃಷ್ಣನ ಜೊತೆ ಸಂಬಂಧ ಬರುವುದು ಗುರುವಿನ ಮುಖಾಂತರ. ಹಾಗಾಗಿ ಕೆಲವೊಮ್ಮೆ ನಮಗೆ ಅನಿಸ್ಬಹುದು, ದೇವರು ನನಗೆ ಸಹಾಯ ಮಾಡ್ತಾನೆ, ಸೊ ಹಾಗಾಗಿ ನನಗೆ ಎಲ್ಲ ಸ್ವಲ್ಪ ಹೆಲ್ಪ್ ನನಗೆ ಗೊತ್ತಾಗುತ್ತೆ, ಇಂಥರೆಲ್ಲ ಕೆಲವರಿಗೆ ಭಾವನೆ ಬರುತ್ತೆ. ಆದ್ರೆ ಇಂತಹ ಭಾವನೆ ಬರಬೇಕಾದ್ರೆ ಹೃದಯ ಸಂಪೂರ್ಣವಾಗಿ ಪರಿಶುದ್ಧ ಆದರೆ ಆತರ ಆಗಬಹುದು. ಆದ್ರೆ ಈಗ ನಮ್ಮ ಹೃದಯ ಪರಿಶುದ್ಧ ಆದ್ರೆ ನಮಗ್ ಗೊತ್ತಾಗತ್ತೆ. ಯಾಕಂತಂದ್ರೆ ಹೃದಯ ಪರಿಶುದ್ಧ ಆದ್ರೆ ನಮಗೆ ಪರಮಾತ್ಮನಾಗಿ ಕೃಷ್ಣ ಹೇಳುವುದೆಲ್ಲ ಗೊತ್ತಾಗ್ಬೇಕು. ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ ಅಂದ್ರೆ ನಮಗೆ ಅದು ಅದು ಆಗಿಲ್ಲ. ಸೊ ಹಾಗಾಗಿ ನಮಗೆ ಹೃದಯ ಪರಿಶುದ್ಧವಾದಾಗ ಮಾತ್ರ
ಕೃಷ್ಣ ಏನು ಪರಮಾತ್ಮನಾಗಿ ನಮಗೆ ಹೇಳ್ತಾನೆ ಅದು ನಮಗೆ ಕೇಳಿಸ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಕೆಲವೊಮ್ಮೆ ನಾವು ಆತ್ಮ, ಪರಮಾತ್ಮ, ಭಗವಂತ ಇಂಥದೆಲ್ಲ ಶಬ್ದಗಳನ್ನು ನಾವು ಮಾತಾಡಿ ಬಿಡ್ತೇವೆ. ಎಲ್ಲ ಮಿಕ್ಸ್ ಅಪ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪರಮಾತ್ಮ ಅಂದ್ರೂ ಒಂದೇ, ಭಗವಂತ ಅಂದ್ರೂ ಒಂದೇ, ಹೀಗೆಲ್ಲ ನಮಗೆ ಅನಿಸುತ್ತೆ. ಆದ್ರೆ ಈ ಭಗವಂತ ಅಂದ್ರೆ ಏನು, ಪ್ರಭು ಮತ್ತೆ ಪರಮಾತ್ಮ ಅಂದ್ರೆ ಯಾರು, ಇದನ್ನೆಲ್ಲ ವಿಚಾರವನ್ನ ಶ್ರೀಲ ಪ್ರಭುಪಾದರು ಎಲ್ಲಿ ತಿಳಿಸಿದ್ದಾರೆ? ಭಾಗವತಮಲ್ಲಿ ತಿಳಿಸಿದ್ದಾರೆ. ಸೊ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸಿದ್ದಾರೆ. ಇನ್ನೊಂದು ಪ್ರಶ್ನೆ ನಮಗೆ ಉದ್ಭವ ಆಗುತ್ತೆ ಅಲ್ಲಿ, ಏನು ಅಂದ್ರೆ ಕಲಿಯುಗದಲ್ಲಿ ಹರಿನಾಮವನ್ನು ಬಿಟ್ರೆ ಬೇರೆ ಗತಿಯಲ್ಲ. ಇದನ್ನ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಹರಿನಾಮ ಇದು ಜಪ, ಈ ಹರಿನಾಮ ಜಪ ಯುಗ ಧರ್ಮ. ಸೊ ಹರಿನಾಮ ಜಪ ಅಥವಾ ಸಂಕೀರ್ತನದಿಂದ ನಾವು ಕೇವಲ ಸಂಕೀರ್ತನ ಮಾಡಿದರೆ ಸಾಕು, ಹರಿನಾಮ ಜಪವನ್ನು ಮಾಡಿದರೆ ಸಾಕು, ನಾವು ಮರಳಿ ದೇವೋತ್ತಮನ ಕಡೆಗೆ ಹೋಗಬಹುದು. ಇದು ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಹಾಗಾಗಿ ಇಲ್ಲಿ ನಮಗೆ ಏನನ್ನಿಸುತ್ತೆ, ನಾನು ನನ್ನಷ್ಟಕ್ಕೆ ನಾನು ಜಪ ಮಾಡ್ಕೊಳ್ತೇನೆ, ನನಗೆ ಜಪ ಮಾಡ್ಲಿಕ್ಕೆ ಆಗುತ್ತೆ, ತುಂಬಾ ಸುಲಭ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇಷ್ಟು ನಾನು ಹೇಳ್ತೇನೆ. ಹಾಗಾಗಿ ನನಗೆ ಗುರು ಯಾಕೆ ಬೇಕು? ಯಾಕೆಂದ್ರೆ ಈ ಹರಿನಾಮ ಸಂಕೀರ್ತನೆ ಜಪ ಮಾಡಿದ್ರೆ ನನಗೆ ಭಗವಂತನ ಹತ್ರ ಹೋಗ್ಬಹುದು, ಅದು ನನಗೆ ಮಾಡ್ಲಿಕ್ಕೆ ಆಗತ್ತೆ. ಈ ಪ್ರಶ್ನೆ ನಮಗೆ ಬರಬಹುದು. ಇಂತಹ ಪ್ರಶ್ನೆಗಳು ಅದು ಬರುವುದು ತಪ್ಪಲ್ಲ. ಯಾಕೆಂತಂದ್ರೆ ಅದು ಮಾಯೆ ಮಾಡ್ತಕ್ಕಂಥ ಟ್ರಿಕ್ ನಮಗೆ. ಈ ಮಾಯೆ ಮನಸ್ಸಿನ ಮುಖಾಂತರ ಹೇಳುತ್ತೆ. ಏನ್ ಹೇಳುತ್ತೆ? ನಾನು ದೀಕ್ಷೆ ಮೂಲಕ ಗುರುವನ್ನು ಸ್ವೀಕರಿಸಿದ್ರೆ ನನ್ನ ಸ್ವಾತಂತ್ರ್ಯ ಬಿಡಬೇಕು, ನಾಳೆಯಿಂದ ನನಗೆ ಸಿನಿಮಾಕ್ಕೆ ಹೋಗಕ್ಕಾಗಲ್ಲ, ಕ್ರಿಕೆಟ್ ನೋಡಕ್ಕಾಗಲ್ಲ, ಗೆಳೆಯರ ಜೊತೆ ಹರಟೆ ಇಲ್ಲ, ಟೀ ಕಾಫಿ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಬಿಡಬೇಕು, ಇಂತಹೆಲ್ಲ ಸಬೂಬು ಹೇಳಿ ನಾವು ದೀಕ್ಷೆ ತೆಗೆದುಕೊಳ್ಳಿಕ್ಕೆ ಹಿಂಜರಿಯುತ್ತೇವೆ. ಇಂತಹ ಈ ಎಲ್ಲ ಕೆಲಸಗಳು ಮೇಲೆ ಹೇಳಿದ ಹಾಗೆ ಅಲ್ಲ, ಕೆಲಸ ಅಂದ್ರೆ ಆ ಸಬೂಬು, ಆ ಕೆಲಸಗಳನ್ನ ಮಾಡಿ ನಾವು ಕೆಲಸಕ್ಕೆ ಬಾರದ ಕೆಲಸ ಅಂದ್ರೆ ಎಲ್ಲ ಐಹಿಕ ವಿಚಾರದ ಕೆಲಸಗಳನ್ನು ಮಾಡಿ ನಾವು ನಮ್ಮ ಸಮಯವನ್ನ ದುರುಪಯೋಗ ಪಡಿಸ್ಕೊಳ್ತೇವೆ. ಆದರೆ ನಮ್ಮ ಸ್ವತಂತ್ರವನ್ನು ಬಿಡ್ಲಿಕ್ಕೆ ನಾವು ತಯಾರೇ ಇರುವುದಿಲ್ಲ. ಸೊ ಇದು ಮುಖ್ಯವಾದ ವಿಚಾರ. ನಾವು ಎಷ್ಟೋ ಮಿಲಿಯಗಟ್ಲೆ ವರ್ಷಗಟ್ಲೆ ಕಾಲ ಅನೇಕ ಜನ್ಮಗಳನ್ನು ನಾವು ಪಡ್ಕೊಂಡಿದ್ದೇವೆ. ಆ ಜನ್ಮಗಳಲ್ಲೆಲ್ಲ ನಾವು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸ್ನೇಹಿತರಿಗಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಸ್ವಂತ ಇಚ್ಛೆಗಳಿಗಾಗಿ, ನಮ್ಮ ಮಕ್ಕಳಿಗಾಗಿ ನಾವು ಕಳೆದಿದ್ದೇವೆ. ಸೊ ಅದೆಲ್ಲ ಆ ಎಲ್ಲ ಅನೇಕ ದುಃಖಗಳಿಂದ ಕೂಡಿದ ಈ ಭೌತಿಕ ಬಂಧನದಲ್ಲಿ ನಾವು ಇದ್ದೇವೆ. ಈ ರೀತಿ ಯೋಚನೆ ಮಾಡ್ಲಿಕ್ಕೆ ನಮ್ಮ ಮನಸ್ಸೇ ಒಪ್ಪೋದಿಲ್ವಲ್ಲ. ಇದೇ ಪ್ರಾಬ್ಲಮ್. ಈ ವಯಸ್ಸಾದಾಗ ನಮಗೆ ಮೃತ್ಯು ಬರುತ್ತೆ, ನಮಗೆ ಗುಪ್ಪು ಬರುತ್ತೆ, ಮೃತ್ಯು ಬರುತ್ತೆ, ರೋಗ ರುಜಿನಗಳು ಬರುತ್ತವೆ. ಸೊ ಹಾಗಾಗಿ ಪ್ರಭುಪಾದರಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ, ನೀನು ಇಷ್ಟೆಲ್ಲ ನಿನ್ನ ಜೀವನಗಳನ್ನ ಅನೇಕ ಜೀವನದ ಅವಧಿಗಳನ್ನ ನೀನು ಮಾಯೆಯ ಸೇವೆಗೆ ನಿನ್ನನ್ನ ಅರ್ಪಣೆ ಮಾಡ್ಕೊಂಡಿದ್ದೀಯಾ. ಈ ಒಂದು ಜೀವನವನ್ನ ನೀನು ಕೃಷ್ಣನ ಸೇವೆಗಾಗಿ, ಕೃಷ್ಣನಿಗಾಗಿ ನೀನು ಕೊಟ್ಟು ನೋಡು. ಹೀಗೆ ಈ ಜೀವನವನ್ನ ಕೃಷ್ಣನ ಸೇವೆಗೆ ನಾವು ಇಡ್ಬೇಕು ಅಂತಂದ್ರೆ ನಮಗೆ ಅಲ್ಲಿ ಸಂಪ್ರದಾಯದ ಗುರುವಿನಿಂದ ದೀಕ್ಷೆ ಬೇಕಾಗುತ್ತದೆ. ಹಾಗಾಗಿ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ಎಲ್ಲ ಧರ್ಮಗಳನ್ನು ಬಿಟ್ಟು ನನಗೆ ಶರಣು ಹೋಗು, ನಾನು ನಿನ್ನ ಎಲ್ಲ ಪಾಪಗಳನ್ನು ಕಳೆಯುತ್ತೇನೆ. ಈಗ ಇದು ನಮ್ಮ ಪಾಪಗಳನ್ನು ಕಳೆಯುವ ಕೆಲಸ. ಇದು ಈ ಪಾಪಗಳನ್ನು ಕಳೆಯುವ ಕೆಲಸ ಗುರುವಿನ ಮೂಲಕ ಮಾಡಲ್ಪಡುತ್ತದೆ. ಈಗ ಒಂದು ವಿಚಾರ ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ಈಗ ಸರ್ಕಾರ ರೇಷನ್ ಕೊಡುತ್ತೆ ಅಂತ ಹೇಳ್ತಾರೆ, ಉಚಿತ ರೇಷನ್ ಜನರಿಗೆ. ಆ ಉಚಿತ ರೇಷನ್ ಕೊಡ್ಲಿಕ್ಕೆ ಸರ್ಕಾರ ಎಲ್ಲರ ಮನೆ ಬಾಗಿಲಿಗೆ ಬರುತ್ತದೆಯಾ? ಇಲ್ಲ. ಸೊ ಅದು ಹೇಗೆ ಮಾಡುತ್ತೆ? ತನ್ನ ಏಜೆಂಟರ ಮೂಲಕ, ತನ್ನ ಕಚೇರಿಗಳ ಮೂಲಕ, ಪ್ರತಿನಿಧಿಗಳ ಮೂಲಕ ಅದು ಕೆಲಸ ಮಾಡುತ್ತೆ, ಜನರಿಗೆ ರೇಷನ್ ಅನ್ನ ಕಲ್ಪಿಸುತ್ತೆ. ಅದೇ ರೀತಿ ಭಗವಂತ ಕೃಷ್ಣ ನಮ್ಮ ಎಲ್ಲ ಕರ್ಮಗಳನ್ನು
ದಿವ್ಯ ಜ್ಞಾನ ಕೊಡುವ ಕೆಲಸ ಅವನ ಪ್ರತಿನಿಧಿ ಗುರುವಿನ ಮೂಲಕ ಮಾಡುತ್ತಾನೆ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ವೈಷ್ಣವ ಗುರು ಕೃಷ್ಣನ ನೇರ ಪ್ರತಿನಿಧಿ, ಗುರುವಿನ ಕೃಷ್ಣನ ನೇರ ಪ್ರತಿನಿಧಿ. ಅದರಿಂದ ನಾವು ದೀಕ್ಷೆ ಪಡ್ಕೊಳ್ಬೇಕು. ನಾವು ದೀಕ್ಷೆ ತೆಗೆದುಕೊಂಡಾಗ ಗುರುವು ನಮ್ಮ ಕರ್ಮದ ಪ್ರತಿಕ್ರಿಯೆಗಳು ಅದನ್ನೆಲ್ಲ ಇಲ್ಲವಾಗಿಸಿ ಬಿಡ್ತಾನೆ. ಕರ್ಮವೆಲ್ಲ ಕಳೆದು ಹೋಗುತ್ತೆ. ಕರ್ಮದ ಫಲಗಳೆಲ್ಲ, ಪಾಪದ ಫಲಗಳು, ಪುಣ್ಯದ ಫಲಗಳು ಅವೆಲ್ಲ ಇಲ್ಲವಾಗಿಸುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ, ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ, ನಮಗೆ ಸ್ವಲ್ಪ ಕರ್ಮ ಅಂದ್ರೇನು, ಭಕ್ತಿ ಅಂದ್ರೇನು, ದೇವರು ಅಂದ್ರೇನು, ಇವುಗಳ ಬಗ್ಗೆ ಸ್ವಲ್ಪ ಕೇಳಿ ಅಲ್ಪ ಸ್ವಲ್ಪ ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ನಮ್ಮಲ್ಲಿ, ನಮ್ಮ ಮನಸ್ಸಿಗೆ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕೆಲವು ಪ್ರಶ್ನೆಗಳು ಒಳ್ಳೆಯವು, ಕೆಲವು ಪ್ರಶ್ನೆಗಳು ಅವು ಒಳ್ಳೆಯದಲ್ಲ. ಹಾಗಾದ್ರೆ ನಾನು ದೀಕ್ಷೆ ತೆಗೆದುಕೊಂಡ್ರೆ ಗುರುವಿಗೆ ಏನಾಗುತ್ತೆ? ನನ್ನ ಕರ್ಮಗಳನ್ನು ತೆಗೆದುಕೊಂಡು ನನಗೆ ಏನಾಗುತ್ತೆ? ನನ್ನ ದೇಹವನ್ನು ಮೇಂಟೈನ್ ಮಾಡ್ಲಿಕ್ಕೆ ನನಗೆ ಕರ್ಮ ಬೇಕು. ಹೀಗೆ ಎಷ್ಟೋ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತವೆ. ಹಾಗಾಗಿ ನಾವು ಇಂತಹ ಅನೇಕ ವಾಗ್ವಾದಗಳನ್ನು ಮನಸ್ಸಿನಲ್ಲಿಯೇ ಮಾಡ್ತಾ ಇರ್ತೇವೆ. ಅದರಲ್ಲಿ ಮುಖ್ಯವಾಗಿ ಇದರಲ್ಲಿ ನಮಗೆ ಶರಣಾಗತ ಆಗುವುದಕ್ಕೆ ಮನಸ್ಸಿರುವುದಿಲ್ಲ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಶ್ರೀಲ ಪ್ರಭುಪಾದರು ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಇದರಲ್ಲೆಲ್ಲ ವಿವರವಾಗಿ ಅವರು ತಿಳಿಸಿದ್ದಾರೆ. ಮೂಲಭೂತವಾಗಿ ದೀಕ್ಷೆ ಬಹಳ ಮುಖ್ಯ. ದೀಕ್ಷೆ ಹೇಳೋದು ಬಹಳ ಮುಖ್ಯ. ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಆದ್ರೆ ನಾವು ಗಂಭೀರವಾಗಿ ಪರಿಗಣಿಸ್ತಾನೇ ಇಲ್ಲ. ಯಾವುದೋ ಸಬೂಬು ಹೇಳಿ ಅದರ ದೀಕ್ಷೆಯನ್ನ ನಾವು ಅವಾಯ್ಡ್ ಮಾಡ್ತಾ ಇದ್ದೇವೆ. ಇವತ್ತು ನಾವು ಈ ನಮ್ಮ ಆತ್ಮ, ನಾವು ಅಂದ್ರೆ ನಾವು ಆತ್ಮ, ಅದು ನಾವು ಈ ಶರೀರದಲ್ಲಿ ನಾವಿದ್ದೇವೆ. ಈ ಶರೀರವನ್ನ ನಾವು ಯಾವಾಗ ಬಿಟ್ಟು ಹೋಗ್ತೇವೆ, ಯಾವಾಗ ಈ ಶರೀರ ನಮ್ಮಿಂದ ನಮಗೆ ನಾವು ತ್ಯಾಗ ಮಾಡ್ತೇವೆ, ಇದು ಯಾರಿಗೂ ಗೊತ್ತಿಲ್ಲ. ಯಾವಾಗ ನಾವು ಹೋಗ್ತೇವೆ ಈ ವಿಚಾರ ಗೊತ್ತಿಲ್ಲ. ಎರಡನೇದು, ನಾವು ಈ ದೇಹ ಬಿಟ್ಟು ಹೋದಾಗ ಮುಂದೆ ಏನಾಗುತ್ತದೆ ಇದು ಕೂಡ ನಮಗೆ ಗೊತ್ತಿಲ್ಲ. ನಾವು ಬಹಳ ಪುಣ್ಯ ಮಾಡಿದರೆ ನಾವು ಸ್ವರ್ಗಲೋಕಕ್ಕೆ ಹೋಗ್ಬಹುದು. ಅದು ಒಂದ್ ರೀತಿಯಿಂದ ಅದು ಓಕೆ. ಯಾಕೆಂದ್ರೆ ನರಕಕ್ಕೆ ಹೋಗುವುದಕ್ಕಿಂತ ಮೇಲು ಕೆಲವರಿಗೆ ಏನನ್ಸುತ್ತೆ, ಓ ನನ್ನ ತಂದೆ ತೀರಿ ಹೋದ್ರು, ಆದ್ರೆ ಅವರು ಸ್ವರ್ಗವಾಸಿಗಳಾದ್ರು, ಹೀಗೆ ಹೇಳ್ಕೊಂಡು ಸಂತೋಷ ಪಡ್ತಾರೆ, ಸ್ವರ್ಗಕ್ಕೆ ಹೋದ್ರು ನನ್ನ ತಂದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸ್ವರ್ಗವೂ ಭೌತಿಕ ಲೋಕವೇ. ಅಲ್ಲಿ ದೇವತೆಗಳು ಸಾವಿರಾರು ವರ್ಷಗಳ ಕಾಲ ಇರುತ್ತಾರೆ. ಆದರೆ ಪುಣ್ಯ ತೀರಿದ ಮೇಲೆ ಭೌತಿಕ ಲೋಕಕ್ಕೆ ಬರಲೇಬೇಕು. ಹಾಗಾಗಿ ಸ್ವರ್ಗ ಲೋಕವೂ ವೇಸ್ಟ್ ಆಫ್ ಟೈಮ್, ಸುಮ್ಮನೆ ಕಾಲ ವ್ಯರ್ಥ. ಹಾಗಾಗಿ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ, ಆದರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ನಾವು ಮಾಡಿದರೆ ನಮಗೆ ಅದು ಇದಕ್ಕಿಂತ ಹೆಚ್ಚಿನದನ್ನ ಕೊಡುತ್ತದೆ. ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ನಾವು ಮಾಡಿದರೆ ನಾವು ಭೌತಿಕ ಪ್ರಪಂಚದಿಂದ ಹೊರಗೆ ಬಂದು ಆಧ್ಯಾತ್ಮಿಕ ಲೋಕ, ಆ ಭಗವಂತನ ಲೋಕಕ್ಕೆ ನಾವು ಹೋಗ್ಬೋದು. ಅದರಿಂದ ದೀಕ್ಷೆಯನ್ನು ನಾವು ಚೀಪಾಗಿ ತಿಳಿಬಾರ್ದು. ದೀಕ್ಷೆ ತೆಗೆದುಕೊಳ್ಳಬೇಕಾದ ಒಂದು ಪರಿಸ್ಥಿತಿ, ತುರ್ತು ಅವಶ್ಯಕತೆ ಎಲ್ಲರಿಗೂ ಇದೆ. ಆದರೆ ಅದು ನಮಗೆ ಅರ್ಥ ಆಗೋದೇ ಇಲ್ಲ. ಇದು ಸಂಸಾರ, ಈ ಭೌತಿಕ ಸಂಸಾರ ಹೇಳೋದು ದಾವಾನಲ, ಕಾಡ್ಗಿಚ್ಚು. ಈ ಕಾಡ್ಗಿಚ್ಚು ತನ್ನಿಂತಾನೆ ಬರುತ್ತೆ. ಸೊ ಅದರಿಂದ ಈ ಕಾಡ್ಗಿಚ್ಚು, ಇದರಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ದೀಕ್ಷೆಯನ್ನು ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಹಾಗಾಗಿ ನಾವು ದೀಕ್ಷೆ ತೆಗೆದುಕೊಳ್ಳಿಕ್ಕೆ ನಾವು ಗಂಭೀರ ವಿಚಾರ ಮಾಡಿದಾಗ ನಮಗೆ ಮುಂದಿನ ಸ್ಟೆಪ್, ನಾವು ಗುರುವನ್ನ ತಿಳಿದುಕೊಳ್ಳಬೇಕು. ನಾವು ಯಾರ ಹತ್ರ ದೀಕ್ಷೆ ತೆಗೆದುಕೊಳ್ಳಬೇಕು? ಯಾರ ಹತ್ರನಾರು ಹೋಗಿ ದೀಕ್ಷೆ ಕೊಡಿ ಅಂತ ಕೇಳಲಿಕ್ಕಾಗತ್ತಾ? ಇಲ್ಲ. ಶ್ರೀಲ ಪ್ರಭುಪಾದರು ಇದರ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರು ತಮ್ಮ ಅನೇಕ ಜನರನ್ನು ತಮ್ಮ ಶಿಷ್ಯರನ್ನಾಗಿ ಅವರು ಮಾಡಿದ್ದಾರೆ. ಹಾಗಾಗಿ ದೀಕ್ಷೆ ಕೊಡಲಿಕ್ಕೆ ಸಂಪ್ರದಾಯದಲ್ಲಿ, ಇಸ್ಕಾನ್ನಲ್ಲಿ ಅನೇಕ ಗುರುಗಳು ಇದ್ದಾರೆ. ಹಾಗಾದ್ರೆ ನಾನು ಗುರುವನ್ನು ಆಯ್ಕೆ ಮಾಡೋದು ಹೇಗೆ? ಇದರ ಬಗ್ಗೆ ಯಾವಾಗಲೂ ಕುತೂಹಲ ಇರುತ್ತೆ. ನಾನು ಯಾವ ಗುರುಗಳನ್ನ ನಾನು ಆರಿಸ್ಕೋಬೇಕು, ಹೇಗೆ ನಾನು ಆಯ್ಕೆ ಮಾಡೋದು?
ಸೊ ಹಾಗಾಗಿ ಇಲ್ಲಿ ಬಲರಾಮ ಪ್ರಭುಜಿ ಇನ್ನು ಹೇಳ್ತಾರೆ, ನಾವು ಮನೆಗೆ ಯಾವುದೇ ಒಂದು ಹೊಸ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೆ ನಾವು ಕಂಪ್ಯೂಟರ್ ಕೊಂಡ್ಕೊಳ್ತೇವೆ, ಮೊಬೈಲ್ ಕೊಂಡ್ಕೊಳ್ತೇವೆ, ಅಥವಾ ಒಂದು ಸೀರೆ ಕುಡಿದು ಕೊಂಡ್ಕೊಳ್ಬೇಕಾದ್ರೂ ಕೂಡ ನಾವು ತುಂಬಾ ಒಳ್ಳೆಯದನ್ನೇ ಬೇಕು ಅಂತ ಸುಮಾರು ಕಡೆ ಹುಡುಕಿ ನಾವು ಅದನ್ನ ಒಳ್ಳೆಯ ವಸ್ತುವನ್ನು ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಾಗೆಯೇ ನಮಗೆ ಕೂಡ ಮನಸ್ಸಿನಲ್ಲಿ ಇರುತ್ತೆ, ಒಳ್ಳೆಯ ಗುರು ಸಿಕ್ಬೇಕು. ಯಾಕೆಂದ್ರೆ ಗುರುವು ಕೃಷ್ಣನ ಪ್ರತಿನಿಧಿ. ಅವನಿಗೆ, ಒಬ್ಬ ಶಿಷ್ಯನಿಗೆ ಅವನ ಗುರು ಅವನಿಗೆ ತುಂಬಾ ತುಂಬಾ ಶ್ರೇಷ್ಠ. ಹಾಗಾಗಿ ನಾವು ಒಂದು ಗುರುವನ್ನ ಮತ್ತು ಇನ್ನೊಂದು ಗುರುವನ್ನ ಹೋಲಿಸ್ಲಿಕ್ಕೆ ಬರೋದಿಲ್ಲ, ಹೋಲಿಸಬಾರದು, ಅದು ಅಪರಾಧ ಆಗಬಹುದು. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ವಿಚಾರ ಬರುತ್ತೆ, ನನ್ನನ್ನ ಯಾವ ಗುರು ಕೃಷ್ಣನಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಇದಕ್ಕಾಗಿ ನಾವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಕೃಷ್ಣ ನನಗೆ ಒಳ್ಳೆಯ ಗುರುವನ್ನು ಕರುಣಿಸು ಎಂದು. ಹಾಗಾಗಿ ಕೃಷ್ಣನ ಕರುಣೆಯಿಂದ ಗುರು ಸಿಗುತ್ತಾನೆ, ಗುರುವಿನ ಕರುಣೆಯಿಂದ ಕೃಷ್ಣ ಸಿಗುತ್ತಾನೆ. ಹಾಗಾಗಿ ನಾವು ಗುರು ಬೇಕು ಅಂದ್ರೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹಾಗಾಗಿ ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡಾಗ ಕೃಷ್ಣ ನಮಗೆ ಗುರುವನ್ನು ಕಳಿಸುತ್ತಾನೆ, ನಮ್ಮ ಜೀವನದಲ್ಲಿ ಗುರುವನ್ನು ಕಳಿಸ್ತಾನೆ. ಆಮೇಲೆ ನಾವು ಭಕ್ತಿಯಿಂದ ಆ ಗುರುವಿನ ಸೇವೆ ಮಾಡಿದಾಗ ಗುರುವು ತನ್ನ ಆ ಮಹಿಮೆಗಳನ್ನ ಒಂದೊಂದಾಗಿ ತೋರಿಸ್ತಾನೆ. ಹಾಗಾಗಿ ನಾವು ಗುರುವನ್ನ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳಬಹುದು. ಅವರು ಹೇಳುವುದನ್ನ ಕೇಳಿ ಕೆಲವೊಮ್ಮೆ ಅವರು ತೆಗೆದುಕೊಳ್ತಕ್ಕಂತಹ ಒಂದು ವಿಚಾರ ಎಲ್ಲ, ಈ ಒಂದು ಕೃಷ್ಣ ವಿಜ್ಞಾನದ ವಿಚಾರವನ್ನ ಅವರ ಬಾಯಿಂದ ಕೇಳಿ, ಅವರ ಭಕ್ತಿ ಸೇವೆ, ಅವ್ರ ಭಕ್ತಿ ಸೇವೆ ಎಷ್ಟು ಇಟ್ಕೊಂಡಿದ್ದಾರೆ ಅದನ್ನು ನೋಡಿ ನಮಗೆ ಗುರುವನ್ನ ಇನ್ನೂ ಹೆಚ್ಚು ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ಪ್ರಭುಜಿಯವರು ನಿನ್ನೆ ಭದ್ರ ಬಲರಾಮ ಪ್ರಭುಜಿಯವರು ಗುರು ಜಯಪತಾಕ ಮಹಾರಾಜರ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅವರು ಪ್ರಭುಪಾದರನ್ನ ಮೊದಲ ಬಾರಿಗೆ ಭೇಟಿಯಾದಾಗ ಜಯಪತಾಕ ಮಹಾರಾಜರು ಕೇವಲ 17ರಿಂದ 18 ವಯಸ್ಸಿನವರು. ಅವರು ಮೊದಲ ಬಾರಿ ಭೇಟಿಯಾಗಿ 2 ತಿಂಗಳು ಒಳಗೆ ಪ್ರಭುಪಾದರಿಗೆ ಅವರು ಸಂಪೂರ್ಣ ಶರಣಾಗತರಾದರು. ಆ ಸಮಯದಲ್ಲಿ ಅವರ ತಂದೆ ಗುರು ಮಹಾರಾಜರ ತಂದೆ ತುಂಬಾ ಶ್ರೀಮಂತರಾಗಿದ್ದರು. ಅವರು ಗುರು ಮಹಾರಾಜರು ಒಳ್ಳೆಯ ವಿದ್ಯಾರ್ಥಿ ಕೂಡ ಆಗಿದ್ದರು. ಅವರಿಗೆ ಸ್ಕಾಲರ್ಶಿಪ್ ಸಿಕ್ಕಿತ್ತು, ಸದೃಢ ಕಾಯ, ಸುಂದರವಾಗಿದ್ದರು. ಭೌತಿಕ ಜೀವನಕ್ಕೆ ಬೇಕಾದ ಎಲ್ಲವೂ ಕೂಡ ಅವರಿಗೆ ಇದ್ದಿತ್ತು. ಆದರೆ ಅವರು ಆಧ್ಯಾತ್ಮಿಕ ಜೀವನದ ಕಡೆ ಒಲಿದಿದ್ದರು. ಅವರ ಮನಸ್ಸು ಆಧ್ಯಾತ್ಮಿಕ ಜೀವನದ ಕಡೆ ಒಲಿದಿದ್ದರು. ಹಾಗಾಗಿ ಅವರು ಒಬ್ಬ ಗುರುವಿಗಾಗಿ ಹುಡುಕಾಡ್ತಾ ಇದ್ರು. ಭಾರತಕ್ಕೆ ಬರಬೇಕು ಅಂತಲೂ ಕೂಡ ಅವರು ಇದ್ರು. ಆದರೆ ಅಷ್ಟರಲ್ಲಿ ಅವರಿಗೆ ಕೃಷ್ಣ ಬೇರೆ ಪ್ಲಾನ್ ಮಾಡಿದ್ರು. ಪ್ರಭುಪಾದರನ್ನೇ ಭಾರತದಿಂದ ಅಮೆರಿಕಕ್ಕೆ ಕಳಿಸಿದ್ದರು. ಹಾಗಾಗಿ ಪ್ರಭುಪಾದರ ಜೊತೆ ಅವರ ಭೇಟಿ ಆಯಿತು. ಹಾಗಾಗಿ ಅವರು ಕೃಷ್ಣ ನಮಗೆ ಗುರುವನ್ನು ಕಳಿಸ್ತಾನೆ, ಕೃಷ್ಣನ ಕರುಣೆಯಿಂದ ನಮಗೆ ಗುರು ಸಿಗ್ತಾನೆ. ಹಾಗಾಗಿ ಯಾರಿಗಾದ್ರೂ ಗುರು ಬೇಕು ಅಂದ್ರೆ ನಾವು ಕೃಷ್ಣನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಗುರು ಮಹಾರಾಜರು ಪ್ರಭುಪಾದರಿಗೆ ಕೇಳಿದರು, ಅವರು ಶಿಷ್ಯರಾದ ಮೇಲೆ ಅವರು ಕೇಳಿದರು, ಪ್ರಭುಪಾದರು ನಾನು ಏನು ಮಾಡಬೇಕು ಅಂತ ಕೇಳಿದ್ರು. ಶಿಷ್ಯರು ಗುರುವಿನ ಕೇಳಿದ್ರು, ಪ್ರಭುಪಾದರ ಹತ್ರ ಕೇಳಿದ್ರು. ಆಗ ಜಯಪತಾಕ ಮಹಾರಾಜರಿಗೆ 19 ವರ್ಷ. ಶ್ರೀಲ ಪ್ರಭುಪಾದರು ಹೇಳಿದ್ರು, ನೀನು ಸನ್ಯಾಸ ತೆಗೆದುಕೋ. ಜಯಪತಾಕ ಮಹಾರಾಜರು ಹೇಳಿದ್ರು, ನೀವು ಹೇಳಿದಂತೆ ಆಗಲಿ, ಗುರು ಹೇಳಿದಂತೆ ಆಗಲಿ. ಶ್ರೀಲ ಪ್ರಭುಪಾದರು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಆಮೇಲೆ ಏನು ಮಾಡಬೇಕು ಅಂತ ಅವ್ರಿಗೆ ಕೇಳಿದ್ರು. ನೀನು 50,000 ಜನರನ್ನ ಶಿಷ್ಯರನ್ನಾಗಿ ಮಾಡು ಎಂದು ಶ್ರೀಲ ಪ್ರಭುಪಾದರು ತಿಳಿಸಿದರು. ಈಗ ಅವರು ಅದನ್ನ ಆಲ್ರೆಡಿ ಪೂರ್ತಿ ಮಾಡಿದ್ದಾರೆ. ಹಾಗೆ ಮತ್ತೇನು ಮಾಡಬೇಕು ಅಂತ ಅವರಿಗೆ ಅನೇಕ ವಿಚಾರಗಳನ್ನು ಹೇಳಿದರು. ನಿನಗೆ ದೇವರ ರಾಜ್ಯ ಕೊಡ್ತೇನೆ, ಮಾಯಾಪುರ, ಅದನ್ನು ಬೆಳೆಸು ಅಂತ ಹೇಳಿದರು. ಜಯಪತಾಕ ಮಹಾರಾಜರು ಅದನ್ನ
ಅವರು ಒಪ್ಪಿಕೊಂಡ್ರು. ಆಗ ಮಾಯಾಪುರ ಒಂದು ಸಣ್ಣ ಗ್ರಾಮವಾಗಿತ್ತು. ಗುರು ಮಹಾರಾಜರು ಪ್ರಭುಪಾದರ ಆದೇಶವನ್ನು ಅದು ಒಂದು ಮಿಷನ್ ತರ ಮಾಡಿದ್ರು. ಅಂದ್ರೆ ತನ್ನ ಗುರಿಯಾಗಿ, ಜೀವನದ ಗುರಿಯಾಗಿ ಇಟ್ಕೊಂಡ್ರು. ಮಾಯಾಪುರವನ್ನು ಅವರು ಬೆಳೆಸಿದರು. 30-40 ದೇಶಗಳಿಂದ ಈಗ ಭಕ್ತಾದಿಗಳು ಬಂದು ಈ ಮಾಯಾಪುರದಲ್ಲಿ ನೆಲೆಸಿದ್ದಾರೆ. ಸುಮಾರು 8,000 ಜನ ಭಕ್ತರು ಅಲ್ಲಿ ಕಮ್ಯುನಿಟಿ, ವೈಷ್ಣವ ಕಮ್ಯುನಿಟಿಯಲ್ಲಿ ಇದ್ದಾರೆ. ಅನೇಕ ಸುಂದರ ದೇವಸ್ಥಾನಗಳಿವೆ. ದೊಡ್ಡ ದೇವಸ್ಥಾನ ಟಿಒಪಿ ಮುಂದೆ ಬರ್ತಾ ಇದೆ. ಹೀಗೆ ಗುರು ಮಹಾರಾಜರು ಮಾಯಾಪುರದ ಸರ್ವಾಂಗೀಣ ಬೆಳವಣಿಗೆಗಾಗಿ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಈ ಗುರು ಮಹಾರಾಜರ ಇನ್ನೂ ಅನೇಕ ಸಾಧನೆಗಳಿವೆ. ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಿದ್ದು ಅವರ ಗುರು ಶ್ರೀಲ ಪ್ರಭುಪಾದರ ಕರುಣೆಯಿಂದ, ಅನುಗ್ರಹದಿಂದ. ಯಾಕೆಂದ್ರೆ ಆ ಅನುಗ್ರಹ ಇಲ್ಲದೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ, ಗುರುವಿನ ಅನುಗ್ರಹ ಇಲ್ಲದಿದ್ದರೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಅವರ ಗುರುಗಳು. ಸೊ ಅವರು ಗುರು ಮಹಾರಾಜರು ಶ್ರೀಲ ಪ್ರಭುಪಾದರ ಕರುಣೆ, ಅವರು ಅನುಗ್ರಹವನ್ನ ಪಡೆದಿದ್ದಾರೆ. ಗುರುವಿನ ಕರುಣೆ ಅವರಿಗೆ ಸಿಕ್ಕಿದೆ. ಅವರ ಆಶ್ರಯದಲ್ಲಿ ನಮಗೆ ರಕ್ಷಣೆ ಸಿಗುತ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶರಣಾಗತಿ ಎಷ್ಟರ ಮಟ್ಟಿಗಿದೆ ಅಷ್ಟರ ಮಟ್ಟಿಗೆ ಕೃಷ್ಣ ಕರುಣೆ ತೋರ್ತಾನೆ. ನಮ್ಮ ಕಮಿಟ್ಮೆಂಟ್ ಎಷ್ಟಿದೆ ಅಷ್ಟರ ಮಟ್ಟಿಗೆ ಕೃಷ್ಣ ರೆಸಿಪ್ರೊಕೇಟ್ ಮಾಡ್ತಾನೆ. ಹಾಗೆ ಭಗವಂತ ಕೃಷ್ಣನು ಭಕ್ತನಿಗೆ ಸೇವೆ ಮಾಡುವ ಶಕ್ತಿಯನ್ನು ಕೂಡ ಕೊಡ್ತಾನೆ. ಮಾನವನ ಜೀವನಕ್ಕೆ ಬಂದು ನಾವು ಗುರುವಿನ ಪಾದಾಶ್ರಯ ತೆಗೆದುಕೊಳ್ಳದೆ ಹೋದರೆ ಜೀವನವೇ ವ್ಯರ್ಥ. ನಮಗೆ ಶ್ರದ್ಧೆ ಇಲ್ಲ ಅಂದ್ರೆ ನಾವು ಗುರುವನ್ನ ಸ್ವೀಕಾರ ಮಾಡಬಾರದು. ಅದರ ಅರ್ಥ ಗುರುವಿಲ್ಲದೆ ನಾವು ದೇಹ ಬಿಡಬೇಕು ಎಂದಲ್ಲ. ಹಾಗೆ ಒಮ್ಮೆ ಆದರೆ ಗುರುವಿಲ್ಲದೆ ದೇಹ ಬಿಟ್ಟರೆ ಅದು ಅತ್ಯಂತ ವರ್ಸ್ಟ್ ಥಿಂಗ್ ಇನ್ ಲೈಫ್. ಸೊ ಹಾಗಾಗಿ ಇಲ್ಲಿ ನಾವು ಗುರುವಿನ ಪಡ್ಕೊಳ್ತಕ್ಕಂತಹ ಆ ಗುರುವಿನಿಂದ ದೀಕ್ಷೆ ಪಡ್ಕೊಳ್ಳೋದು, ಗುರುವಿನ ಪಾದಾಶ್ರಯವನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ. ದೀಕ್ಷಾ ಗುರು ಒಬ್ಬನೇ, ಆದರೆ ಅನೇಕ ಶಿಕ್ಷಾ ಗುರುಗಳು ಇರಬಹುದು. ಶಿಕ್ಷಾ ಗುರುಗಳು ನಮಗೆ ಜೀವನದಲ್ಲಿ ದೀಕ್ಷಾ ಗುರುವಿನ ಅಗತ್ಯವನ್ನು ತಿಳಿಸುತ್ತಾರೆ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ತುಂಬಾ ಮಾರ್ಗದರ್ಶನ ಕೊಡ್ತಾರೆ. ಇಲ್ಲಿ ನಾವು ದೀಕ್ಷೆಯ ಹಂತಗಳನ್ನು ನೋಡೋಣ. ದೀಕ್ಷೆಯಲ್ಲಿ ಮೊದಲನೇ ಹಂತ ಅಸ್ಪೈರ್, ಎರಡನೇ ಹಂತ ಶೆಲ್ಟರ್, ಮೂರನೆಯದು ದೀಕ್ಷಾ. ಈಗ ಅಸ್ಪೈರ್ ಅಂದ್ರೆ ಏನು ಅಂತ ನೋಡೋಣ. ಅಸ್ಪೈರ್ ಅಂದ್ರೆ ದೀಕ್ಷೆಯ ಆಕಾಂಕ್ಷೆ. ನಾನು ದೀಕ್ಷೆ ಪಡ್ಕೊಳ್ಬೇಕು ಎಂದು ಹೇಳುವ ಆಧ್ಯಾತ್ಮಿಕ ಆಕಾಂಕ್ಷೆ. ನಮಗೆ ಅನೇಕ ಭೌತಿಕ ಆಕಾಂಕ್ಷೆಗಳಿರುತ್ತೆ, ಆದರೆ ಇದು ಆಧ್ಯಾತ್ಮಿಕ ಆಕಾಂಕ್ಷೆ. ಗುರುವಿನ ಆಶ್ರಯ ತೆಗೆದುಕೊಳ್ಳಬೇಕು ಹೇಳ್ತಕ್ಕಂಥ ಬಯಕೆ. ಅಂದರೆ ನಾವು ಗುರುವನ್ನು ಸ್ವೀಕರಿಸುವ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದ್ದೇವೆ ಎಂದು ಅರ್ಥ. ಯಾರು ಅಸ್ಪೈರ್ ಅಥವಾ ದೀಕ್ಷಾಕಾಂಕ್ಷಿ ಆಗಿರುತ್ತಾರೆ ಅವರು ಗುರುವಿನ ಬಗ್ಗೆ ದೀಕ್ಷಾ ತೆಗೆದುಕೊಳ್ಳಿಕ್ಕೆ ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ನಿರ್ಧಾರ ಮಾಡಿದ್ದಾರೆ ಎಂದರ್ಥ. ಹಾಗಾಗಿ ಯಾರು ದೀಕ್ಷಾಕಾಂಕ್ಷಿ ಆಗಿರುತ್ತಾರೆ ಅವರು ಹೆಚ್ಚು ಜಪವನ್ನು ಮಾಡ್ತಾ ಹೋಗ್ಬೇಕು. ಮೊದಲು 2 ರೌಂಡು, ಆಮೇಲೆ ನಿಧಾನವಾಗಿ 4 ರೌಂಡು, 8 ರೌಂಡು, ಹಾಗೆ 16, ಹೀಗೆ 16 ಸುತ್ತು ಜಪ ಮಾಡಬೇಕು. ಈ ಜಪ ಮಾಡಿ 6 ತಿಂಗಳಾದ್ರೂ ಕಳಿಬೇಕು. ಹಾಗೂ ನಮ್ಮ ಸಾಧನೆಯನ್ನು ನಾವು ಫಿಕ್ಸ್ ಮಾಡ್ಬೇಕು. ಏನು ಸಾಧನೆ ಅಂದ್ರೆ ನಾವು ಮನಸ್ಸಿಗೆ ತರಬೇತಿ ಕೊಡಬೇಕು. ದೀಕ್ಷಕ್ಕೆ ಆಕಾಂಕ್ಷಿ ಆದವರು, ಅಸ್ಪೈರ್ ಇದ್ದವರು ಮನಸ್ಸಿಗೆ ನಾವು ಪದೇ ಪದೇ ಹೇಳಬೇಕು. ನಮ್ಮ ಮನಸ್ಸು ಹಠಮಾರಿ, ಅದರಿಂದ ನಾವು ಪದೇ ಪದೇ ಅದಕ್ಕೆ ಟ್ರೈನಿಂಗ್ ಕೊಡಬೇಕಾಗತ್ತೆ. ನಾನು ಮನುಷ್ಯ ಜನ್ಮ ಪಡೆದಿದ್ದೇನೆ, ನನಗೆ ಗುರುವಿನ ಸ್ವೀಕಾರ ಅತ್ಯಗತ್ಯ. ದೀಕ್ಷೆ ಸ್ವೀಕರಿಸಿದರೆ ಮನಸ್ಸು ಹೇಳುತ್ತೆ, ದೀಕ್ಷೆ ಸ್ವೀಕರಿಸಿದರೆ ಸಿನಿಮಾ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಹೇಗೆ ಜೀವನ ಅಂತ ಚಿಂತೆ ಬರಬಹುದು ಮನಸ್ಸಿಗೆ. ಆದರೆ ಇದೆಲ್ಲವೂ ಮೈಂಡ್ ಗೇಮ್, ಇದೆಲ್ಲವೂ
ಮನಸ್ಸಿನ ಆಟ. ಹಾಗಾಗಿ ನಾವು ಮನಸ್ಸಿಗೆ ಚೆನ್ನಾಗಿ ಅದಕ್ಕೆ ಶಿಕ್ಷಣ ಕೊಡಬೇಕು, ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ಮನಸ್ಸಿಗೆ ಹೇಳಬೇಕು, ನಾವು ಗುರು ಬೇಕೇ ಬೇಕು, ಗುರುವಿಗಿಂತ ಬೇರೆ ಯಾವುದೂ ಮುಖ್ಯ ಅಲ್ಲ. ಇದನ್ನು ನಾವು ತುಂಬಾ ಸಾರಿ ನಮ್ಮ ಮನಸ್ಸಿಗೆ ಹೇಳಬೇಕು. ಗುರುವಿಗಿಂತ ಮುಖ್ಯ ಬೇರೆ ಯಾವುದೂ ಅಲ್ಲ, ಗುರು ಬೇಕೇ ಬೇಕು. ಹಾಗಾಗಿ ಒಮ್ಮೆ ನಾವು ಮನಸ್ಸಿನ ಮೊದಲನೇದು ನಾವು ಜಪವನ್ನು ಮಾಡ್ತಾ ಹೋಗಿ 16 ಸುತ್ತು ಮಾಡುವಲ್ಲಿಗೆ ಬರಬೇಕು. ನಿಧಾನವಾಗಿ ಹೆಚ್ಚಾಗಿ ಮಾಡುತ್ತಾ. ಎರಡನೆಯದು, ನಾವು ಮನಸ್ಸಿಗೆ ದೀಕ್ಷಾಕಾಂಕ್ಷಿ ಆದರೂ ಮನಸ್ಸಿಗೆ ತುಂಬಾ ಟ್ರೈನಿಂಗ್ ಕೊಡಬೇಕು. ಮೂರನೆಯದು, ಪ್ರಭುಪಾದರ ಭಗವದ್ಗೀತೆ ಭಾಗವತವನ್ನ ನಾವು ಕೇಳಬೇಕು. ಅನೇಕ ತರಗತಿಗಳು ನಡೆಯುತ್ತೆ ಭಗವದ್ಗೀತಾ ಇಸ್ಕಾನ್ನಲ್ಲಿ. ಹಾಗಾಗಿ ಮಂಗಳೂರು ಇಸ್ಕಾನ್ನವರು ನಮಗೆ ಅನೇಕ ತರಗತಿಗಳನ್ನು ಒದಗಿಸಿಕೊಟ್ಟಿದ್ದಾರೆ, ಅದರ ಪ್ರಯೋಜನ ಪಡ್ಕೊಳ್ಬೇಕು. ಹಾಗಾಗಿ ದೀಕ್ಷೆಯನ್ನ ತೆಗೆದುಕೊಳ್ಳಕ್ಕಿಂತ ಮುಂಚೆ ಭಗವದ್ಗೀತೆಯನ್ನ 10 ಸಾರಿಯಾದರೂ ಓದಿರಬೇಕು. ಇದನ್ನು ಪ್ರಭು ಹೆಚ್ಚು ಒತ್ತಿಸಿ ಹೇಳಿದ್ದಾರೆ. ಶ್ರೀಲ ಪ್ರಭುಪಾದರು ಬರೆದಿರ್ತಕ್ಕಂತಹ ಪ್ರತಿ ಶಬ್ದವೂ ಬಹಳ ಮುಖ್ಯವಾಗಿದ್ದು, ನಾ ಇನ್ನೊಮ್ಮೆ ಹೇಳ್ತೇನೆ, ಶ್ರೀಲ ಪ್ರಭುಪಾದರು ಬರೆದಿರ್ತಕ್ಕಂತಹ ಪ್ರತಿ ಶಬ್ದವೂ ಬಹಳ ಮುಖ್ಯವಾದದ್ದು. ಆದುದರಿಂದ ಪ್ರಭುಪಾದರ ಭಾವಾರ್ಥದಿಂದ ಭಗವದ್ಗೀತೆಯಲ್ಲಿ ಏನು ಅಡಗಿದೆ ಎಂದು ತಿಳಿಯುತ್ತದೆ. ಹಾಗಾಗಿ ಭಗವದ್ಗೀತೆಯನ್ನ ಓದಬೇಕು, ಭಗವದ್ಗೀತೆಯನ್ನ ಅಭ್ಯಾಸ ಮಾಡಬೇಕು. ಸೊ ಓದುವುದಕ್ಕೂ ಅಭ್ಯಾಸ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಅಭ್ಯಾಸ ಮಾಡುವುದು ಅಂತಂದರೆ ಓದುವುದು ಬೇರೆ, ಅಭ್ಯಾಸ ಮಾಡುವುದು ಬೇರೆ. ಅಭ್ಯಾಸ ಮಾಡುವುದಂದ್ರೆ ಡೀಪ್ ಸ್ಟಡಿ ಮಾಡುವುದು, ಅರ್ಥವಾಗಿ ನಾವು ಓದುವುದು ಅಂದ್ರೆ ಸುಮ್ಮನೆ ಓದಿಕೊಂಡು ಹೋಗುವುದು. ಹಾಗಾಗಿ ಭಗವದ್ಗೀತೆಯನ್ನು ಓದಬೇಕು, ಭಗವದ್ಗೀತೆಯನ್ನು ಅಭ್ಯಾಸ ಮಾಡಬೇಕು. ಭಗವದ್ಗೀತೆಯಲ್ಲಿ ಇಸ್ಕಾನ್ ಮಂಗಳೂರಿನಲ್ಲಿ ಅನೇಕ ಕೋರ್ಸ್ಗಳಿದೆ. ಸೊ ಈ ಭಗವದ್ಗೀತೆಯ ಕೋರ್ಸ್ಗಳು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಎಲ್ಲದರಲ್ಲೂ ಬರುತ್ತೆ. ಇದನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಭಗವದ್ಗೀತೆಯ ಬಗ್ಗೆ ನಮ್ಮನ್ನು ಆಕರ್ಷಿಸ್ಲಿಕ್ಕೆ ಈ ಎಲ್ಲ ಕೋರ್ಸ್ಗಳಿದೆ. ಸಿನಿಮಾದಲ್ಲಿ ಹೇಗೆ ಟ್ರೈಲರ್ಗಳು ಬಂದು ತೋರಿಸ್ತಾರೆ, ಆಮೇಲೆ ಟ್ರೈಲರ್ಗಳು ನೋಡಿ ನಮಗೆ ಸಿನಿಮಾ ಹೋಗ್ಲಿಕ್ಕೆ ರೀತಿಯ ಆಕರ್ಷಣೆ ಆಗುತ್ತೆ. ಅದೇ ರೀತಿ ಈ ಎಲ್ಲ ಕೋರ್ಸ್ಗಳು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ತರಗತಿಗಳಲ್ಲಿ ಅದರ ಕೂಡ ಆಕರ್ಷಣೆ, ಅದನ್ನು ಕೂಡ ನಾವು ಉಪಯೋಗ ಪಡ್ಕೊಳ್ಬೇಕು. ಇನ್ನು ಎರಡನೆಯದು ಆಶ್ರಯ, ಶೆಲ್ಟರ್. ಈಗ ನಾವು ಶೆಲ್ಟರ್ ದೀಕ್ಷಾಕಾಂಕ್ಷಿ ಆದವರು ಆಮೇಲೆ ಶೆಲ್ಟರ್ ತಗೋತಾರೆ. ಶೆಲ್ಟರ್ ನಲ್ಲಿ ಏನಾಗುತ್ತೆ, ಶೆಲ್ಟರ್ ನಾವು ತೆಗೆದುಕೊಂಡಾಗ ನಾವು ಗುರುವನ್ನು ಹೆಸರಿನಿಂದ ಕರೆಯುವುದಿಲ್ಲ, ಗುರುವನ್ನು ಗುರು ಮಹಾರಾಜ ಅಥವಾ ಗುರುದೇವ ಎಂದು ಕರೆಯುತ್ತೇವೆ. ಮಹಾರಾಜ ಅಂತ ಯಾಕೆ ಕರೆಯುತ್ತೇವೆ ಅಂದ್ರೆ, ಮಹಾರಾಜ ಅಂದ್ರೆ ಅವರು ಸನ್ಯಾಸಿ. ಸೊ ಹಾಗಾಗಿ ಅವರು ಗೌರವಾನ್ವಿತರು. ಹೇಗೆ ನಾವು ನಮ್ಮ ತಂದೆಯನ್ನ ಹೆಸರಿನಿಂದ ಕರೆಯೋದಿಲ್ಲ, ನಾವು ತಂದೆಯನ್ನ ಅಪ್ಪ ಅಂತ ಕರಿತೇವೆ. ಅದೇ ರೀತಿ ಗುರುವು ನಮ್ಮ ಆಧ್ಯಾತ್ಮಿಕ ತಂದೆ. ಹಾಗಾಗಿ ಗುರುವನ್ನು ಗುರು ಮಹಾರಾಜ, ಗುರುದೇವ ಎಂದು ಕರೆಯಬೇಕು, ಹೆಸರಿನಿಂದ ಕರೆಯುವುದಲ್ಲ. ನಾವು ಗುರು ಮಹಾರಾಜ ಅಥವಾ ಎಂದು ಕರೆದಾಗ ನಮಗೆ ಒಂದು ರೀತಿಯ ಇಂಟಿಮೆಸಿ ಡೆವಲಪ್ ಆಗುತ್ತೆ ನಮಗೆ ಮತ್ತು ಗುರು ಮಹಾರಾಜರ ಮಧ್ಯೆ. ಅಂದ್ರೆ ಅದು ಆ ಸಂಬಂಧ ಅದು ನಿಕಟವಾಗುತ್ತೆ. ಆಮೇಲೆ ಶೆಲ್ಟರ್ ತೆಗೆದುಕೊಂಡ ಮೇಲೆ ಇಲ್ಲಿ ನಾವು ದೀಕ್ಷಾಕಾಂಕ್ಷಿಯಾದಾಗ ನಿಧಾನವಾಗಿ ನಾವು ಜಪವನ್ನು ಹೆಚ್ಚು ಮಾಡ್ತಾ ಬರ್ಬೇಕಾಗತ್ತೆ. ಇಲ್ಲಿ ಈ ಶೆಲ್ಟರ್ ತೆಗೆದುಕೊಂಡಾಗ ಜಪವನ್ನು ಇಂಟೆನ್ಸಿಫೈ ಮಾಡಬೇಕು. ಅಂದ್ರೆ ಜಪವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. 16 ಸುತ್ತಿನ ಜಪವನ್ನು ಪ್ರತಿನಿತ್ಯ ಮಾಡಲೇಬೇಕು. ಶೆಲ್ಟರ್ ತೆಗೆದುಕೊಂಡ ಮೇಲೆ ಅಂದ್ರೆ ಆಶ್ರಯ ತೆಗೆದುಕೊಂಡ ಮೇಲೆ ದೀಕ್ಷೆ ಪಡೆಯಲಿಕ್ಕೆ ಕನಿಷ್ಠ 1 ವರ್ಷ ಬೇಕು. ಈಗ ದೀಕ್ಷೆಯ ಬಗ್ಗೆ ನಾವು ನೋಡುವ. ದೀಕ್ಷೆ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಗೆ ಕಾಲಿಟ್ಟಂತೆ. ದೀಕ್ಷೆಯ ಮೊದಲು ನಾವು ದೀಕ್ಷೆಗೆ ಫಾರ್ಮ್ ಅನ್ನು ಭರ್ತಿ ಮಾಡಬೇಕು. ರಿಟರ್ನ್ ಎಕ್ಸಾಮ್ ಇರುತ್ತೆ. ದೀಕ್ಷೆಯ ಮುಂಚೆ ಮಾಯಾಪುರದ ಇಂಟರ್ವ್ಯೂ ಇರುತ್ತೆ. ಅದಕ್ಕೆ ನಮ್ಮ ಇಸ್ಕಾನ್ ಮಂಗಳೂರು ಟೆಂಪಲ್ ಪ್ರೆಸಿಡೆಂಟ್ ರೆಕಮೆಂಡೇಶನ್ ಇರಬೇಕು. ಯಾಕೆಂದ್ರೆ ಗುರು ಮಹಾರಾಜರಿಗೆ ದೀಕ್ಷೆಯ ಅಭ್ಯರ್ಥಿಗಳ ಪರಿಚಯ, ವೈಯಕ್ತಿಕ ಪರಿಚಯ ಇರುವುದಿಲ್ಲ.
ಹಾಗಾಗಿ ನಮ್ಮ ಪರಿಚಯ ಇರ್ತಕ್ಕಂತಹ ಲೋಕಲ್ ಲೀಡರ್, ಟೆಂಪಲ್ ಪ್ರೆಸಿಡೆಂಟ್ ಅವರ ರೆಕಮೆಂಡೇಶನ್ ಬೇಕಾಗುತ್ತೆ. ಅವರಿಗೆ ಪರಿಚಯ ಇದೆ, ಅವರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ, ಡೀಟೇಲ್ಸ್ ಅಂದ ಮೇಲೆ ಗುರು ಮಹಾರಾಜರಿಗೆ ಅವರ ಮೇಲೆ ನಂಬಿಕೆ ಬರುತ್ತೆ. ಆ ಒಂದು ದೀಕ್ಷಾರ್ಥಿ ದೀಕ್ಷೆಯನ್ನು ತಗೊಳ್ತಕ್ಕಂಥವನು ನಿಜವಾಗಿಯೂ ಅವನಿಗೆ ಇಚ್ಛೆ ಇದೆ, ಅವನಿಗೆ ಅರ್ಹತೆ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ಲೋಕಲ್ ಲೀಡರ್ ಅಥವಾ ನಮ್ಮ ಪ್ರೆಸಿಡೆಂಟ್, ಟೆಂಪಲ್ ಪ್ರೆಸಿಡೆಂಟ್ ಮಾಡ್ತಕ್ಕಂಥ ರೆಕಮೆಂಡೇಶನ್ ಸರಿಯಾಗಿಯೋ ಇದೆಯೋ ಇಲ್ವೋ ಅದನ್ನ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗಿ ಇಂಟರ್ವ್ಯೂ ಮಾಡ್ತಾರೆ. ಅಂದ್ರೆ ಫುಲ್ ಪ್ರೂಫ್ ಮಾಡ್ಕೊಳ್ತಾರೆ. ದೀಕ್ಷಾ ಕೊಡೋಕ್ಕಿಂತ ಮುಂಚೆ ಅಭ್ಯರ್ಥಿಯ ಇಚ್ಛೆ, ಅದು ತುಂಬಾ ಗಂಭೀರ ಇಚ್ಛೆ ಇದೆ, ಅವರಿಗೆ ಅರ್ಹತೆ ಇದೆ, ಇವೆರಡೂ ಕೂಡ ಅವರು ಕನ್ಫರ್ಮ್ ಮಾಡ್ಕೊಳ್ತಾರೆ. ಇಂಟರ್ವ್ಯೂನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳಲ್ಲಿ ಅಂದ್ರೆ ಅನೇಕ ರೀತಿ ಅದನ್ನು ಈ ಒಂದು ತರಗತಿಗಳಲ್ಲಿ, ಮುಂದಿನ ತರಗತಿಗಳಲ್ಲಿ ಅದರ ಬಗ್ಗೆ ನಾವು ತರಬೇತಿ ಕೊಡ್ತೇವೆ. ಅನೇಕ ಫೈನಲ್ ಇಂಟರ್ವ್ಯೂನಲ್ಲಿ ನೀವು ಎಷ್ಟೊತ್ತಿಗೆ ಹೇಳ್ತೀರಿ, ನೀವು ಮಂಗಳಾರತಿ ಅಟೆಂಡ್ ಮಾಡ್ತೀರಾ, ಇಲ್ಲ ನನಗೆ ಬೇಗ ಹೇಳಕ್ಕಾಗಲ್ಲ, ನನಗೇನೋ ಕಾಯಿಲೆಗಳಿದೆ. ಓಕೆ, ಹಾಗಾದ್ರೆ ನೀವು ಮಂಗಳಾರತಿ ಅಟೆಂಡ್ ಮಾಡ್ತೀರಾ? ಇಲ್ಲ, ಆಗ್ತಾ ಇಲ್ಲ. ಹಾಗಾದ್ರೆ ನೀವು ಮಂಗಳಾರತಿ ಮಾಡ್ತೀರಾ? ಬೇರೆ ಬೆಳಗ್ಗೆ ನಿಮಗೆ ಎದ್ದ ಮೇಲೆ ನಿಮಗೆ ಸರಿಯಾದ ಸಮಯದಲ್ಲಿ, ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡ್ತೇನೆ. ಹೀಗೆ ಇದೇ ರೀತಿ ಅನೇಕ ರೀತಿಯ ಪ್ರಶ್ನೆಗಳು, ಸಂಸಾರದ ವಾನಿಲ, ನರಸಿಂಹಾರತಿ, ತುಳಸಿ ಆರತಿ, ತಿಲಕ ಮಂತ್ರ ಇತ್ಯಾದಿ 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 ಅನೇಕ ವಿಚಾರಗಳಿವೆ ಅದರಲ್ಲಿ. ಹಾಗಾಗಿ ಇಂಟರ್ವ್ಯೂನಲ್ಲಿ ಪಾಸ್ ಆಗದಿದ್ದರೆ ಚಿಂತೆ ಬೇಡ. ನಮಗೆ ವಿಶ್ವಾಸ ಇರಬೇಕು. ಒಮ್ಮೆ ನಾನು ಇಂಟರ್ವ್ಯೂನಲ್ಲಿ ಪಾಸ್ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಗ್ಲಿಲ್ಲ ಅಂದರೆ ಚಿಂತೆ ಮಾಡಬಾರದು. ನಮಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ನಾವು ಇನ್ನೂ ಹೆಚ್ಚು ಕಷ್ಟಪಡ್ತೇನೆ, ನಾನು ಮತ್ತೊಮ್ಮೆ ಇಂಟರ್ವ್ಯೂ ತೆಗೆದುಕೊಳ್ತೇನೆ, ದೀಕ್ಷೆ ಪಡಿತೇನೆ, ಇದು ಆತ್ಮವಿಶ್ವಾಸ ಇರಬೇಕು. ದೀಕ್ಷೆ ಹೇಳೋದು ಒಂದು ದಿವಸದ ಕೆಲಸ ಅಲ್ಲ, ಅದು ಶಾಶ್ವತ ಪ್ರಕ್ರಿಯೆ, ಅಂದ್ರೆ ಎಟರ್ನಲ್ ಪ್ರೋಸೆಸ್. ಯಾಕೆಂತಂದ್ರೆ ನಾವು ಗುರುವಿಗೆ ಜನ್ಮದಲ್ಲಿಯೂ ಬದ್ಧರು. ನಾವು ಎಷ್ಟು ಜನ್ಮಕ್ಕೆ ಬಂದರೂ ನಾವು ತಿರುಗಿ ಭಗವಂತನಲ್ಲಿ ಹೋಗಲಿವರಿಗೆ ಗುರುವಿನಿಗೆ ನಾವು ಬದ್ಧರು. ಹಾಗಾಗಿ ದೀಕ್ಷೆಯನ್ನು ನಾವು ತೆಗೆದುಕೊಂಡ ಮೇಲೆ ನಾವೇನಾದ್ರೂ ಅಪರಾಧ ಮಾಡಿದರೆ ದೀಕ್ಷೆ ಆದ್ಮೇಲೆ ನಮಗೆ ಅದನ್ನು ಅನುಭವಿಸಲೇಬೇಕಾಗುತ್ತದೆ. ಹಾಗಾಗಿ ನಾವು ತುಂಬಾ ಗಂಭೀರದಿಂದ ದೀಕ್ಷೆಯನ್ನು ಸ್ವೀಕರಿಸಬೇಕು. ದೀಕ್ಷೆಯನ್ನು ನಾವು ಯಾವುದೇ ಜಂಬಕ್ಕಾಗಲಿ, ದೀಕ್ಷೆ ಪಡ್ಕೊಂಡೆ ಅಂತ ಹೇಳ್ಕೊಂಡು ಜಂಬ ಮಾಡ್ಕೊಳ್ಳಿಕ್ಕಾಗಲಿ, ಅಥವಾ ನನಗೆ ದೀಕ್ಷೆ ಸಿಕ್ಕಿತು ಅಂತ ಹೆಮ್ಮೆಗಾಗ್ಲಿ ನಾವು ತೆಗೆದುಕೊಳ್ಬಾರದು. ದೀಕ್ಷೆಯನ್ನು ನಾವು ಶರಣಾಗತರಾಗಿ ಅದನ್ನ ತೆಗೆದುಕೊಳ್ಳಬೇಕು. ಹಾಗಾಗಿ ನಾವು ದೀಕ್ಷೆಯನ್ನು ತೆಗೆದುಕೊಂಡಾಗ ನಮಗೆ ಅರ್ಥ ಆಗ್ಬೇಕು. ಏನು ಅರ್ಥ? ನಾವು ಗುರುವಿನ ಮೂಲಕ ಕೃಷ್ಣನೊಂದಿಗೆ ನಾವು ಸಂಬಂಧ ಬೆಳೆಸುತ್ತೇವೆ. ಯಾಕಂದ್ರೆ ಕೃಷ್ಣನನ್ನ ನಾವು ನೇರವಾಗಿ ಸಂಬಂಧ ಬೆಳೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಗುರುವು ಅದು ಮಾಧ್ಯಮ. ಹಾಗಾಗಿ ಅಂತಹ ಗುರುವನ್ನು ಸ್ವೀಕರಿಸುವುದು ತುಂಬಾ ಮುಖ್ಯವಾದ ವಿಚಾರ ಈ ಮಾನವ ಜನ್ಮದಲ್ಲಿ. ಈಗ ಮುಂದುವರೆದು ಒಂದು ದೀಕ್ಷೆಗೆ ಸಂಬಂಧಪಟ್ಟ ಕೆಲವು ಆಚಾರ ವ್ಯವಹಾರಗಳು. ತಿಲಕ ಧಾರಣೆ ಯಾವಾಗಲೂ ಮಾಡಬೇಕು, ವೈಷ್ಣವರ ಚಿಹ್ನೆ ಅದು. ಕೆಲವರಿಗೆ ಆಫೀಸ್ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಜಾಬ್ ಮಾಡ್ತಾ ಇರ್ತಾರೆ, ಹಾಗಾಗಿ ಒಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಕೆಲವರಿಗೆ ತಿಲಕ ಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಅಂತವರು ಮನೆಯಲ್ಲಿ ತಿಲಕ ಹಾಕಬೇಕು. ಹೊರಗೆ ಹೋಗುವಾಗ ಕನಿಷ್ಠ ಪಕ್ಷ ನೀರಿನಿಂದ ತಿಲಕ ಇಡಬೇಕು. ನೀರಿನಿಂದ ತಿಲಕ ಇಡುವುದು ಹೇಗೆ? ಗಂಗಾ ಮಂತ್ರವನ್ನು ಹೇಳಿ ಗಂಗಾ ಮಾತೆಯನ್ನ ನಾವು ಇನ್ವೈಟ್ ಮಾಡಬೇಕು ಮತ್ತು ಆಮೇಲೆ ನಾವು ನೀರಿನಿಂದ ತಿಲಕ ಇಡಬೇಕು. ಆ ತಿಲಕ ಒಣಗಿ ಹೋಗಬಹುದು, ಕಾಣದೇ ಇರಬಹುದು, ತೊಂದರೆ ಇಲ್ಲ. ಕೃಷ್ಣ ನಮ್ಮ ಜೀವನವನ್ನ ಅವನು ಬದಲಿಸುತ್ತಾನೆ. ಹೇಗೆ ಅಂದ್ರೆ, ನಾವು ತಿಲಕ ಇಡುವಾಗ ಅನೇಕ ಮಂತ್ರಗಳನ್ನು ಹೇಳ್ಕೊಳ್ಬೇಕಾಗತ್ತೆ. ನಾವು ಈ ರೀತಿ ಮಂತ್ರಗಳನ್ನು ಹೇಳ್ತಾ ಇದ್ದಂಗೆ ನಮಗೆ
ಆ ಒಂದು ಕೃಷ್ಣನ ನೆನಪಿಗೆ ಬರುತ್ತೆ. ಕೃಷ್ಣನ ಅನೇಕ ಮಂತ್ರಗಳು, ಭಗವಂತ ಕೃಷ್ಣನ ಅನೇಕ ಮಂತ್ರಗಳನ್ನ ಹೆಸರುಗಳನ್ನ ನಮಗೆ ನೆನಪಿಗೆ ಬರುತ್ತೆ. ಈಗ ಆ ಮಂತ್ರಗಳನ್ನ ಹೇಗೆ ನೆನಪಿಟ್ಕೊಳ್ಳೋದು ಅಂದ್ರೆ, ದಿನನಿತ್ಯವೂ ನಾವು ಅಭ್ಯಾಸ ಮಾಡಿದರೆ, ಹೇಳ್ತಾ ಆ ತಿಲಕ ಮಂತ್ರವನ್ನು ಹೇಳ್ತಾ ಪ್ರತಿನಿತ್ಯವೂ ನಾವು ಆ ತಿಲಕವನ್ನು ಧರಿಸಿದರೆ ನಿತ್ಯ ಅದು ಅಭ್ಯಾಸವಾಗಿ ಬಿಡುತ್ತೆ. ಸೊ ಹಾಗಾಗಿ ಅದು ಅಭ್ಯಾಸವಾದಾಗ ಆ ಮಂತ್ರಗಳು ತನ್ನಿಂತಾನೆ ನೆನಪಿಗೆ ಬರುತ್ತೆ. ಹಾಗಾಗಿ ಈ ತಿಲಕ ಮಂತ್ರಗಳು ನಮಗೆ ನಮ್ಮ ದೇಹವನ್ನು ಕಾಪಾಡುತ್ತೆ. ಯಾಕೆಂದ್ರೆ ದೇಹವೇ ದೇಗುಲ. ಹಾಗಾಗಿ ಈ ದೇಹವನ್ನು ಭಗವಂತ ಕಾಪಾಡ್ತಾನೆ. ತಿಲಕ ಮಂತ್ರ ಹೇಳಿ ನಾವು ಕೃಷ್ಣನನ್ನ ನೆನಪಿಸುತ್ತೇವೆ. ಇಲ್ಲಿ ಮಹಾರಾಜರ ಅಂದ್ರೆ ಲೀಲೆ ಅಂದ್ರೆ ಮಂತ್ರದ ಬಗ್ಗೆ. ಅಲ್ಲಿ ಗುರು ಮಹಾರಾಜರ ಹತ್ರ 2 ಜನ ಭಕ್ತರು ಹೋಗಿದ್ರಂತೆ. ಆದ್ರೆ ಇಬ್ಬರು ಭಕ್ತರಲ್ಲಿ ಕೂಡ ತಿಲಕ ಇರಲಿಲ್ಲ. ಗುರು ಮಹಾರಾಜರು ಒಬ್ಬ ಭಕ್ತನನ್ನು ನೋಡಿ ಮಾತ್ರ ನಿನ್ನ ತಿಲಕ ಎಲ್ಲಿ ಅಂತ ಕೇಳಿದ್ರು. ಆಗ ಅವನಿಗೆ ಗಡಿಬಿಡಿ ಆಯ್ತು. ಅಂದ್ರೆ ಇಬ್ಬರು ತಿಲಕ ಧರಿಸಿಲ್ಲ, ನನಗೊಬ್ಬನಿಗೆ ಹೇಗೆ ಗೊತ್ತಾಗತ್ತೆ ಅಂತ. ಅದರಲ್ಲಿ ಮತ್ತೊಬ್ಬ ನೀರಿನ ತಿಲಕ ಇಟ್ಟಿದ್ನಂತೆ. ಸೊ ಹಾಗಾಗಿ ಇಬ್ಬರಲ್ಲೂ ತಿಲಕ ಕಾಣದಿದ್ರು, ಯಾರು ನೀರಿನ ತಿಲಕವನ್ನು ಇಡ್ಲಿಲ್ಲ. ಅವನಿಗೆ ಅವನ ಬಗ್ಗೆ ನಿನ್ನ ತಿಲಕ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಇದು ಗುರುವಿಗೆ ಹೇಗೆ ಗೊತ್ತಾಗತ್ತೆ? ಅದು ಗುರು. ಸೊ ಹಾಗಾಗಿ ಇದು ಗುರುವಿಗೆ ಗೊತ್ತಾಗತ್ತೆ, ಎಲ್ಲ ಎದುರಿಗೆ ಕಾಣುತ್ತೆ, ಪಾರದರ್ಶಕವಾಗಿ ಕಾಣುತ್ತೆ. ಹಾಗಾಗಿ ಅವರಿಗೆ ಎಲ್ಲ ಗೊತ್ತಾಗತ್ತೆ. ಒಮ್ಮೆ ದೀಕ್ಷಾ ಇಂಟರ್ವ್ಯೂನಲ್ಲಿ ಏನಾಗತ್ತೆ ಅಂದ್ರೆ, ಎಲ್ಲ ಒಮ್ಮೆ ನರ್ವಸ್ನೆಸ್ ಬರಬಹುದು. ಯಾರಿಗೆ ಅದರಲ್ಲಿ ಪರೀಕ್ಷೆ ಇಂಟರ್ವ್ಯೂ ಅಂದ್ರೆ ಸ್ವಲ್ಪ ಇದ್ದಿರುತ್ತೆ, ಅಂದ್ರೆ ಹಿಂಜರಿಕೆ ಇರುತ್ತೆ. ಹೇಗಾಗುತ್ತೋ ಏನಾಗುತ್ತೋ, ಏನ್ ಪ್ರಶ್ನೆಗಳನ್ನು ಕೇಳ್ತಾರೆ, ನನಗೆ ಹೇಳಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಒಂದು ರೀತಿಯ ಆಗತ್ತೆ. ಮುಜುಗುರ ಆಗೋದು, ಚಿಂತೆ ಆಗೋದು, ನರ್ವಸ್ನೆಸ್ ಬರೋದು, ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಆ ತರದಾಗ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಕೃಷ್ಣ ನಮಗೆ ಗೊತ್ತಿದೆ ಅಂದ್ರೆ ನಮಗೆ ಸ್ಮರಣೆ ಕೊಡ್ತಕ್ಕಂಥವನು ಕೃಷ್ಣ. ಸೊ ಹಾಗಾಗಿ ನಮಗೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ, ಎಲ್ಲರಿಗೂ ಸ್ಮರಣೆ ಕೊಡ್ತಕ್ಕಂಥವನು, ಎಲ್ಲರಿಗೂ ಜ್ಞಾನ ಕೊಡ್ತಕ್ಕಂಥವನು, ಎಲ್ಲವನು ಅವನೇ. ಸೊ ಹಾಗಾಗಿ ಕೃಷ್ಣ ನನಗೆ ಸ್ಮರಣೆ ಕೊಡು, ಅವರು ಹೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಸ್ಮರಣೆ ಕೊಡು. ಒಮ್ಮೆ ಹೀಗಾಯ್ತಂತೆ, ಒಬ್ಬನಿಗೆ ತಿಲಕ ಮಂತ್ರ ಹೇಳು ಅಂತ ಕೇಳಿದ್ರು. ಅವನು ಎಲ್ಲ ಮಂತ್ರವನ್ನ ಹೇಳ್ತಾ ಇದ್ದ. ಒಂದು ಮಂತ್ರ ತಪ್ಪಿ ಹೋಯ್ತು, 1-2 ಮಂತ್ರ ತಪ್ಪಿ ಹೋಯ್ತು. ಆದ್ರೆ ಅವನು ನಿಜವಾಗೂ ತಿಲಕ ಹಚ್ಚುತ್ತಿದ್ದ ಡೈಲಿ. ಯಾಕಂದ್ರೆ ತಿಲಕ ದಿನ ಹಚ್ಚಿ 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 ರೂಢಿ ಆಗತ್ತೆ, ಮಂತ್ರ ಹೇಳಿ ಹೇಳಿ ರೂಢಿ ಆಗತ್ತೆ. ಅವನು ಮಾಡ್ತಿದ್ದ. ಆದರೂ ಆ ದೀಕ್ಷಾ ಆ ಇಂಟರ್ವ್ಯೂನಲ್ಲಿ ಅವನಿಗೆ ನೆನಪಿಗೆ ಬರಲಿಲ್ಲ. ಹಾಗಾಗಿ ಅವನನ್ನು ಪಾಸ್ ಮಾಡಲಿಲ್ಲ. ಆಮೇಲೆ ಅದು ವಿಚಾರ ಈ ಭದ್ರ ಬಲರಾಮ ಪ್ರಭುಜಿಗೆ ಹೋಯ್ತಂತೆ. ಅವರು ಕೇಳಿದ್ರಂತೆ. ಅವಾಗ್ಲೂ ಕೂಡ ಅವನು ಪ್ರಭುಜಿ ನಾನು ದೀಕ್ಷಾ ಎಲ್ಲ ಕಡೆಗೂ ನಾವು ದೀಕ್ಷಾ ಮಂತ್ರ ತಿಲಕ ಮಂತ್ರ ಹೇಳ್ಕೊಂಡು ನಾನು ಹಾಕ್ತೇನೆ ಪ್ರತಿನಿತ್ಯ. ನೀನು ಹಾಕ್ತೀಯಾ? ನಾನು ಹಾಕ್ತೇನೆ. ಹಾಗಾದ್ರೆ ಹೇಳು ಮಂತ್ರ ಹೇಳಿದ. ಆವಾಗ ಒಂದು ಮಂತ್ರ ತಪ್ಪಿ ಹೋಯ್ತು. ಅವಾಗ ಹೇಳಿದ್ರು, ತೊಂದರೆ ಇಲ್ಲ, ಏನು ವಿಚಾರ ಮಾಡಬೇಡ, ನೀನು ಪಕ್ಕದಲ್ಲಿ ನಿಂತ್ಕೋ, ನೀನು ತಿಲಕವನ್ನು ಹಚ್ಚುತ್ತಾ ಮಂತ್ರವನ್ನು ಹೇಳು. ಆಗ ಅವನು ತಿಲಕವನ್ನು ಹಚ್ಚುತ್ತಾ ಮಂತ್ರವನ್ನು ಹೇಳಿದಂತೆ. ಕರೆಕ್ಟ್ ಹೇಳಿದನಂತೆ, ತಪ್ಪೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ಅವಕಾಶಗಳು ಚೆನ್ನಾಗಿ ಕೊಡ್ತಾರೆ. ಮತ್ತೆ ಅವರಿಗೆ ಈ ಒಂದು ಮಾಯಾಪುರದವರಿಗೂ ಯಾರು ಇಂಟರ್ವ್ಯೂ ತಗೋತಾರೆ ಅವರಿಗೂ ಕೂಡ ಸ್ವಲ್ಪ ಅಂದ್ರೆ ಎಲ್ಲ ದೀಕ್ಷಾರ್ಥಿಗಳ ಬಗ್ಗೆ ತುಂಬಾ ಅಂದ್ರೆ ಸ್ವಲ್ಪ ಅವರ ಮನಸ್ಸನ್ನ ಹೆಚ್ಚು ಇದು ಮಾಡದಂಗೆ, ಅಂದ್ರೆ ತುಂಬಾ ಅಂದ್ರೆ ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಸೊ ಹಾಗಾಗಿ ನಾವು ಹೆಚ್ಚು ಚಿಂತೆ ಮಾಡಬಾರದು. ಆದಷ್ಟು ನಾವು ಇಂಟರ್ವ್ಯೂಗೆ ರೆಡಿ ಆಗಬೇಕು. ಅದಕ್ಕಾಗಿ ಈ ದೀಕ್ಷಾ ಕೋರ್ಸ್. ಇನ್ನು ಕಂಠಿಮಾಲೆ ವಿಚಾರ. ಕಂಠಿಮಾಲೆ ಅಂತ ಹೇಳುದು ಅದು ಕೂಡ ವೈಷ್ಣವರ ಒಂದು ಇದು ಅಂದ್ರೆ ಗುರುತಿನ ಚಿಹ್ನೆ. ಮತ್ತು ಆ ಕಂಠಿಮಾಲ ಅದಕ್ಕೆ ಈ ರೀತಿ ನಾವು ಧರಿಸಲೇಬೇಕು ಕಂಠಿಮಾಲವನ್ನ. ಸೊ ಈ ಶುದ್ಧ ಕಂಠಿಮಾಲ ಎಲ್ಲಕ್ಕಿಂತನೂ ಹೆಚ್ಚು ಶುದ್ಧವಾಗಿದ್ದು ಶುದ್ಧ ಕಂಠಿಮಾಲ. ಸೊ ಹಾಗಾಗಿ ಕೆಲವರಿಗೆ ಏನ್ ಕಾಣುತ್ತೆ, ಕಂಠಿಮಾಲ ಕಂಡ್ರೆ ನಮಗೆ ಕಾಣಬಾರ್ದು. ಸೊ ಹಾಗಾಗಿ ಆತರ ಏನಾದ್ರೂ ಸಿಚುವೇಶನ್ ಬಂದ್ರೆ ಉದ್ದವಾದ ಕಂಠಿಮಾಲ ಹಾಕ್ಬಹುದು ಅಂತ ಹೇಳಿದ್ದಾರೆ. ಮತ್ತೆ ಕೆಲವರಿಗೆ ಅಂದ್ರೆ ಶುದ್ಧ ತುಳಸಿ ಕಂಠಿಮಾಲ ಅಂದ್ರೆ ಆಗತ್ತೆ, ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಅವರು ಸ್ವಲ್ಪ ಚಂದ ಡೆಕೋರೇಟೆಡ್ ಇದ್ದ ಕಂಠಿಮಾಲವನ್ನ ಧರಿಸಬಹುದು. ನಾವು ಯಾವಾಗ್ಲೂ ದೀಕ್ಷೆ ತೆಗೆದುಕೊಂಡಾಯ್ತು ಎಲ್ಲ ಮುಗೀತು ಅಂತ ಇಲ್ಲ.
ದೀಕ್ಷಾ ತಗೊಂಡ್ರೆ ಅದು ನಮ್ಮ ಆಧ್ಯಾತ್ಮಿಕ ಜೀವನದ ಪ್ರಾರಂಭ, ನಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳ ಪ್ರಾರಂಭ. ಹಾಗಾಗಿ ಅಂದ್ರೆ ದೀಕ್ಷೆ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಕೃಷ್ಣ ಪ್ರಜ್ಞೆಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಅದು ಶುರುವಾಯಿತು ಅಂತ ಅರ್ಥ. ಮೊದಲು ನಮಗೆ ಈ ಕೃಷ್ಣ ಪ್ರಜ್ಞೆಯನ್ನ ಆ ರೀತಿಯಾದಿ ದೀಕ್ಷೆ ಮಾಡಿಕೊಂಡು ನಾವು ಮಾಡುವಾಗ, ಅಥವಾ ದೀಕ್ಷೆಗಳನ್ನು ಪಡೆಯೋಕ್ಕಿಂತ ಮುಂಚೆ ನಾವು ಪ್ರಯತ್ನ ಪಡ್ತಿರುವಾಗ ನಮ್ಮಲ್ಲಿ ಅನೇಕ ತಪ್ಪುಗಳಾಗಬಹುದು. ಏನು ಪ್ರಾಬ್ಲಮ್ ಇಲ್ಲ. ಪ್ರಭುಪಾದರು ಹೇಳಿದ್ದಾರೆ, ಲರ್ನ್ 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 ಲರ್ನ್, ಕಲೀರಿ 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 ಅಂತ ಹೇಳಿದ್ದಾರೆ. ಈ ಜೀವನವೇ ಈ ಜೀವನ ಇರ್ತಕ್ಕಂಥದ್ದು ಕಲಿಯಲಿಕ್ಕಾಗಿ. ಹಾಗಾಗಿ ಶ್ರೀಲ ಪ್ರಭುಪಾದರು ನೀವು ಕಲಿಯಿರಿ ಮತ್ತು ಇನ್ನೊಬ್ಬರಿಗೆ ಕಲಿಸಿ ಎಂದು ಹೇಳಿದ್ದಾರೆ. ಇದನ್ನು ನಾವು ಮುಖ್ಯ, ನೀವು ಕಲಿಯಿರಿ ಮತ್ತು ಇನ್ನೊಬ್ಬರಿಗೆ ಕಲಿಸಿರಿ. ಯಾರೇ ದೇಕೋ ತಾರೇ ಕಹೋ ಕೃಷ್ಣ ಉಪದೇಶ. ಜನರನ್ನು ನೋಡಿ ಅವರಿಗೆ ನಾವು ಕೃಷ್ಣನ ಉಪದೇಶವನ್ನ ತಿಳಿಸ್ಬೇಕು ಎಲ್ಲ ಜನರಿಗೂ. ಸೊ ಬೇರೆಯವರಿಗೆ ನಾವು ಕೃಷ್ಣನ ಉಪದೇಶ ಹೇಳೋದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ಪರಿಶುದ್ಧತೆ ಆಗತ್ತೆ, ನಾವೇ ಪರಿಶುದ್ಧವಾಗಿ ಹೋಗ್ತೇವೆ. ಇನ್ನು ಬೇರೆಯವರಿಗೆ ಕೃಷ್ಣ ಉಪದೇಶವನ್ನು ಮಾಡೋದ್ರಿಂದ, ಕೃಷ್ಣನ ಬಗ್ಗೆ ತಿಳಿಸೋದ್ರಿಂದ ನಮಗೆ, ನಮ್ಮ ಮನಸ್ಸಿಗೆ ನಮಗೆ ಕೃಷ್ಣ ಪಾಠ ಹೇಳ್ಕೊಡ್ತಾನೆ. ಸೊ ಹಾಗಾಗಿ ನಾವು ಜನರಿಗೆ ಹೇಳಿದರೆ ಹೆಚ್ಚಿನ ಲಾಭ ಆಗುವುದು ನಮಗೆ. ಜನರಿಗೆ ಉಪದೇಶ ಮಾಡಿದರೆ, ಪ್ರೀಚಿಂಗ್ ಮಾಡಿದರೆ ಆಗುವ ಉಪಯೋಗ ಜನರಿಗಿಂತ ನಮಗೆ ಹೆಚ್ಚು. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಕೃಷ್ಣ ನಮಗೆ ಸಹಾಯ ಮಾಡ್ತಾನೆ, ನಮಗೆ ಕಲಿಸ್ತಾನೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಪ್ರೀಚ್ ಮಾಡುವಾಗ, ಉಪದೇಶ ಮಾಡುವಾಗ ತನ್ನಿಂತಾನೆ ಆಟೋಮೆಟಿಕಲಿ ಕೃಷ್ಣನ ಬಗ್ಗೆ ನಾವು ಚಿಂತಿಸುತ್ತೇವೆ. ಶ್ರೀಲ ಪ್ರಭುಪಾದರು ಕೊಟ್ಟ ಈ ಪ್ರೋಸೆಸ್, ಈ ಕೃಷ್ಣ ವಿಜ್ಞಾನದ ಆ ಒಂದು ಪ್ರಾಕ್ಟೀಸ್ ಮಾಡೋದು, ಅದು ತುಂಬಾ ಒಳ್ಳೆಯದು, ತುಂಬಾ ಪರಿಪೂರ್ಣವಾದದ್ದು. ಹಾಗಾಗಿ ಈ ಕೃಷ್ಣ ವಿಜ್ಞಾನದಲ್ಲಿ ನಾವು ಮಾಡ್ತಕ್ಕಂತಹ ಎಲ್ಲ ಇದನ್ನ ಪ್ರಭುಪಾದರು ಹೇಳಿದ ಎಲ್ಲದನ್ನ ನಾವು ಪಾಲಿಸಿದರೆ, ಆಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಭಕ್ತಿ ಸೇವೆಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಯಾರ ಹತ್ರ ಮಾತಾಡ್ತೇವೆ ನಾವು ಕೃಷ್ಣ ಪ್ರಜ್ಞೆಯ ಬಗ್ಗೆ ನಾವು ಉಪದೇಶ ಮಾಡ್ತೇವೆ. ಅದು ಯಾರ ಹತ್ರ ನಾವು ಏನಾದ್ರೂ ಸೇವೆ ಮಾಡ್ತೇವೆ ಅದು ಕೂಡ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಆಗ್ಬಿಡುತ್ತೆ. ಇವನ್ ನಾವು ಮಲಗಿದಾಗ್ಲೂ ಕೂಡ ಅದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ. ಯಾಕಂದ್ರೆ ಬೆಳಗ್ಗೆ ಎದ್ದು ನಾವು ಕೃಷ್ಣ ಪ್ರಜ್ಞೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಆ ಭಾವನೆಯಲ್ಲಿ ಮಲಗಿರೋದ್ರಿಂದ ಅದು ಕೂಡ ಕೃಷ್ಣ ಪ್ರಜ್ಞೆ ಆಗ್ಬಿಡುತ್ತೆ. ನಾವು ಕೆಲಸ ಮಾಡುವಾಗ ಕೂಡ ಅದು ಕೂಡ ಕೃಷ್ಣ ಪ್ರಜ್ಞೆ ಆಗುತ್ತೆ. ಹಾಗಾಗಿ ಈ ಪ್ರಭುಪಾದರು ಹೇಳಿರ್ತಕ್ಕಂಥ ಈ ಪ್ರೋಸೆಸ್ ಅನ್ನ ಬುದ್ಧಿವಂತರಾದವರಂತೂ ಒಪ್ಪಿಕೊಳ್ತಾರೆ, ದಡ್ಡರೂ ಸುತ ಒಪ್ಪಿಕೊಳ್ಳುತ್ತಾರೆ. ಇದರಲ್ಲಿ ಮುಖ್ಯವಾಗಿರೋದು ಬುದ್ಧಿವಂತರಿಗೆ ಅರ್ಥ ಆಗತ್ತೆ, ಒಪ್ಪಿಕೊಳ್ಳುತ್ತಾರೆ. ಆದರೆ ದಡ್ಡರಾದವರು ಇದನ್ನು ಒಪ್ಪಿಕೊಳ್ತಾರಂತೆ. ಆದರೆ ಶತದಡ್ಡರಿಗೆ, ಪಾಪಿಗಳು ಇನ್ನೊಂದು ಕೆಟಗರಿ ಜನ, ಶತದಡ್ಡರು ಆ ಪಾಪಿಗಳಿಗೆ ಶ್ರೀಲ ಪ್ರಭುಪಾದರ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತದೆ. ಯಾಕೆ ಅವರಿಗೆ ಕಷ್ಟ ಆಗಿರುತ್ತೆ? ಯಾಕೆ ಅವರಿಗೆ ಶ್ರೀಲ ಪ್ರಭುಪಾದರ ಒಂದು ಉಪದೇಶಗಳು ಅರ್ಥ ಆಗಲ್ಲ ಅಂದ್ರೆ, ಅವರು ಪಾಪಿಗಳಾಗಿದ್ದಾರೆ. ಸೊ ಪಾಪದಿಂದ ತುಂಬಿದ್ದಾರೆ. ಹಾಗಾಗಿ ಅವರಿಗೆ ಶರಣಾಗತಿ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರಿಗೆ ಶ್ರದ್ಧೆ ಬರಲ್ಲ. ಸೊ ಪ್ರಭುಪಾದರು ಅವರಿಗೆ ಅದರಲ್ಲಿ ಹೇಳ್ತಾರೆ, ಅಂದ್ರೆ ಇಂಥವರಿಗೆಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅಂದ್ರೆ ನಾವು ಪ್ರಭುಪಾದರಲ್ಲಿ ಹೇಳ್ತಾರೆ, ನಮಗೆ ಇನ್ನೊಬ್ಬರಲ್ಲಿ ನಾವು ಯಾವಾಗ್ಲೂ ಒಳ್ಳೆಯದನ್ನೇ ಕಾಣಬೇಕಂತೆ. ಇನ್ನೊಬ್ಬರಲ್ಲಿ ನಾವು ಒಳ್ಳೆಯದನ್ನು ನಾವು ಕಾಣಬೇಕು. ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಈ ರೀತಿಯಾಗಿ ನಾವು ಇನ್ನೊಬ್ಬರಲ್ಲಿ ಒಳ್ಳೆಯದನ್ನು ಫೋಕಸ್ ಮಾಡಿ ಅವರಿಗೆ ಕೂಡ ನಾವು ಕೃಷ್ಣ ಪ್ರಜ್ಞೆನ ಹರಡಬೇಕು. ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಹರೇ ಕೃಷ್ಣ ಮಹಾಮಂತ್ರ. ಇದನ್ನ ನಾವು ತುಂಬಾ ಪದೇ ಪದೇ ಹೇಳೋದ್ರಿಂದ, ಕಂಟಿನ್ಯೂಸ್ ಹೇಳೋದ್ರಿಂದ ನಮ್ಮ ಮನಸ್ಸನ್ನು ಅದು ಪರಿಶುದ್ಧಿ ಮಾಡುತ್ತೆ. ಈ ರೀತಿ ಮನಸ್ಸು ಶುದ್ಧವಾದಾಗ ಕೃಷ್ಣ ಪ್ರಜ್ಞೆ, ಈ ಹರೇ ಕೃಷ್ಣ ಮಹಾಮಂತ್ರದಿಂದ ಪಾಪ ಕಳೆಯುತ್ತದೆ. ಹಾಗಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಅಂತವರಿಗೆ ನಾವು ಹೇಳಬೇಕು, ಕೊಡಬೇಕು. ಯಾರು ಅತಿ ದಡ್ಡರಾಗಿದ್ದಾರೆ, ಪಾಪಿಷ್ಠರಾಗಿದ್ದಾರೆ, ಅವರಿಗೆ ಹರೇ ಕೃಷ್ಣ ಮಂತ್ರ ಹೇಳಿದರಾಯ್ತು, ಅದು ತನ್ನಿಂತಾನೇ ಅವರ ಪಾಪ ಕಳೆಯುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊತಕ್ಕಂಥ ವಿಚಾರ ಅಂದ್ರೆ, ದೀಕ್ಷಾ ಅಂದ್ರೆ ಅದು ಆಧ್ಯಾತ್ಮಿಕ ಬೆಳವಣಿಗೆಯ ಮೊದಲ ಮೆಟ್ಟಿಲು.
ಯಾಕೆಂದ್ರೆ ಅದು ಆಧ್ಯಾತ್ಮದಲ್ಲಿ ಕೊನೆ ಇಲ್ಲ, ಭೌತಿಕದಲ್ಲಿ ಕೊನೆ ಉಂಟು, ಆಧ್ಯಾತ್ಮಿಕಕ್ಕೆ ಕೊನೆ ಇಲ್ಲ. ಸೊ ಹಾಗಾಗಿ ಆಧ್ಯಾತ್ಮದಲ್ಲಿ ಕೊನೆ ಇಲ್ಲ. ನಾವು ಇಲ್ಲಿದ್ದಾಗ ಭಗವಂತನ ಸೇವೆ, ಅದನ್ನೇ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋದರೂ ಕೂಡ ಅದನ್ನೇ ನಾವು ಮಾಡ್ತೇವೆ. ಹಾಗಾಗಿ ಈ ದೀಕ್ಷೆ ಅಂತ ಹೇಳ್ತಕ್ಕಂಥದ್ದು ಭಕ್ತಿ ಸೇವೆ, ಭಗವಂತನ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು. ದೀಕ್ಷೆಯಿಂದ ಆ ಭಕ್ತಿಯ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಮತ್ತು ಅದಕ್ಕೆ ಕೊನೆ ಇಲ್ಲ. ಇದು ನಿರಂತರವಾದದ್ದು. ಆಧ್ಯಾತ್ಮಿಕ ಲೋಕದ ಐಹಿಕ ಲೋಕದಲ್ಲಿಯೂ ಇದ್ದಾಗಲೂ ಇದನ್ನು ಮಾಡ್ತೇವೆ, ಆಧ್ಯಾತ್ಮಿಕ ಲೋಕಕ್ಕೆ ಹೋದರೂ ಇದನ್ನೇ ಮಾಡುವುದು. ಸೊ ಹಾಗಾಗಿ ನಾವು ಇದನ್ನೆಲ್ಲ ತಿಳ್ಕೋಬೇಕು. ದೀಕ್ಷೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಅತ್ಯಗತ್ಯವಾದದ್ದು, ಅತಿ ಅವಶ್ಯಕವಾದದ್ದು, ತುರ್ತು ಅವಶ್ಯಕತೆ ಇದೆ. ಯಾಕೆಂದ್ರೆ ಮಾನವ ಜೀವನದಲ್ಲಿ ನಾವು ದೀಕ್ಷೆಯನ್ನು ಪಡ್ಕೊಳ್ಳದಿದ್ರೆ ಬೇರೆ ಎಲ್ಲ ವ್ಯರ್ಥ. ಗುರುವು ಮುಖ್ಯ. ಸೊ ಗುರುವನನ್ನು ಪಡ್ಕೊಳ್ಳೋದು ಮುಖ್ಯ. ಇದಕ್ಕೆ ನಾವು ನಮ್ಮ ಮನಸ್ಸಿಗೆ ನಾವು ಟ್ರೈನಿಂಗ್ ಕೊಡಬೇಕು. ಬೇರೆ ಯಾವ ವಿಚಾರ ಜೀವನದಲ್ಲಿ ಅದು ಮುಖ್ಯ ಅಲ್ಲ, ಗುರುವೇ ಮುಖ್ಯ. ಗುರುವಿನ ಗುಲಾಮನಾಗದ ತನಕ ದೊರೆಯದಂಡ ಮುಕುತಿ. ಹಾಗಾಗಿ ಗುರುವನ್ನು ಪಡ್ಕೊಂಡ್ರೆ ನಮ್ಮ ಮಾನವ ಜೀವನದಲ್ಲಿ ನಾವು ಒಂದು ಇದನ್ನ ಅಂದ್ರೆ ಒಳ್ಳೆಯ ಒಂದು ಅವಕಾಶವನ್ನ ನಾವು ಉಪಯೋಗ ಪಡಿಸ್ಕೊಂಡಂಗೆ, ಸದವಕಾಶವನ್ನು ನಾವು ಉಪಯೋಗ ಮಾಡ್ಕೊಂಡಾಗೆ, ಇಲ್ಲವಾದರೆ ವ್ಯರ್ಥವಾಗಿ ಹೋಗ್ಬಿಡುತ್ತೆ ಅಂತ ಇಷ್ಟೆಲ್ಲ ವಿಚಾರನ ಅವರು ತಿಳಿಸಿದ್ದಾರೆ. ಅದು ನಾನು ಹೇಗೆ ನನಗೆ ಅರ್ಥವಾಗಿದೆಯೋ ಅಷ್ಟನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನನ್ನಿಂದ ಏನಾದರೂ ತಪ್ಪು ಹೇಳಿದರೆ ಅಥವಾ ನಾನು ಹೇಳುವುದಿಲ್ಲ ಏನಾದರೂ ಬಿಟ್ಟು ಹೋಗಿದ್ರೆ ಕ್ಷಮಿಸಿ. ಹರೇ ಕೃಷ್ಣ. ಎಲ್ಲ